ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿಷ್ಣು ಪ್ರಸಾದ್ ಹಾಗೆ SSLC ಪುತ್ತೂರು ತಾಲೂಕಿನ ನೋಡಲ್ ಆಫೀಸರ್ ಆದಂಥ ಶ್ರೀ ಹರಿಪ್ರಸಾದ್ ಇವರಿರುವರು ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಈಗ ವೇದಿಕೆಗೆ ನಮ್ಮ ವಿದ್ಯಾವರ್ಧಕ ಸಂಘದ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೂ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ KM ಕೃಷ್ಣ ಭಟ್ ವೇದಿಕೆಗೆ ಕಾರ್ಯಕ್ರಮದ ಮೊದಲಿಗೆ ಗಣಪತಿ ಸ್ತುತಿ ಕುಮಾರಿ ಧನ್ಯಶ್ರೀ ಅವರಿಂದ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಷಿ ಗಣಪತಿ ಶರಣು ಅಡಿಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಶ್ರೀಯುತ ವಿಷ್ಣು ಪ್ರಸಾದ್ ಹಾಗೂ ನೋಡಲ್ ಅಧಿಕಾರಿಗಳಾದಂತಹ ಶ್ರೀ ಹರಿಪ್ರಸಾದ್ ವೇದಿಕೆಗೆ ಅಲಂಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಿ ವೇದಿಕೆಗೆ ಅಲಂಕರಿಸಬೇಕು ವಿನಂತಿ. ಈ ದಿನ ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ. ಶತಮಾನಗಳ ಹಿಂದೆ ಪ್ರಾರಂಭಗೊಂಡಂತಹ ಪುತ್ತೂರಿನ ವಿದ್ಯಾಕಾಶಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರಸ್ತುತ 21 ಪ್ರೌಢಶಾಲೆಗಳನ್ನು ನಡೆಸ್ತಾ ಇದೆ. ಕಳೆದ 10 ವರ್ಷಗಳಿಂದ ಅನೇಕ ಶಾಲೆಗಳಲ್ಲಿ ದಾಖಲೆಯ ಫಲಿತಾಂಶಗಳನ್ನು ದಾಖಲಿಸ್ತಾ ಇದೆ. ಕೇವಲ ಫಲಿತಾಂಶಕ್ಕೆ ಮಾತ್ರ ನಮ್ಮ ವಿದ್ಯಾಸಂಸ್ಥೆಗಳು ಸೀಮಿತಗೊಳ್ಳಿಲ್ಲ. ಅದರ ಬದಲಾಗಿ ಸಂಸ್ಕಾರಯುತವಾದಂತಹ ಗುಣಮಟ್ಟದ ಶಿಕ್ಷಣ ನೀಡಬೇಕು ಹೇಳುವ ಹಿರಿಯರ ಮಾರ್ಗದರ್ಶನದೊಂದಿಗೆ ನಮ್ಮ ಶಾಲೆಗಳು ಮುಂದೂಡ್ತಾ ಇದೆ. ಈ ವರ್ಷ ವಿಶೇಷವಾಗಿ 21 ಶಾಲೆಗಳಲ್ಲಿ 14 ಶಾಲೆಗಳು 100% ಫಲಿತಾಂಶವನ್ನು ದಾಖಲಿಸಿದೆ. ಅದಕ್ಕಿಂತ ಮಿಗಿಲಾಗಿ ಉಳಿದೆಲ್ಲ ಶಾಲೆಗಳು 97% ಹೆಚ್ಚಿನ ಫಲಿತಾಂಶಗಳನ್ನು ದಾಖಲೆ ಮಾಡಿದೆ. ಇದನ್ನು ನಾವು ಯಾಕೆ ಇಲ್ಲಿ ಹೇಳ್ತೇವೆ ಅಂತೇಳಿದರೆ, ಇವತ್ತು ನಮ್ಮ ಶಾಲೆಗಳಿಗೆ 8ನೇ ತರಗತಿಗೆ ದಾಖಲಾತಿ ಮಾಡುವಾಗ ಅವರ ಅಂಕಗಳನ್ನು ಕೇಳುವುದಿಲ್ಲ. ಬದಲಾಗಿ ನಮ್ಮ ಹಿರಿಯರಿಗೆ ಇರುವಂತಹ ಉದ್ದೇಶವೇ ಬಂದಂಥ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿಕೊಳ್ಬೇಕು. ಗ್ರಾಮೀಣ ಪ್ರದೇಶ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಆಂಗ್ಲ ಮಾಧ್ಯಮ ಇರ್ಬೋದು, ಅಥವಾ ಪೇಟೆ ಪ್ರದೇಶಗಳಿರ್ಬೋದು, ಯಾವುದೇ ಮಗು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು. ಆದ್ದರಿಂದ ಅತ್ಯಂತ ಕಡಿಮೆ ಅಂಕವನ್ನು ಗಳಿಸಿದಂತಹ ಪ್ರಾಥಮಿಕ ವಿಭಾಗದಲ್ಲಿ ಅತ್ಯಂತ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸಹ ನಾವು ಪ್ರೌಢಶಾಲೆಗೆ ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದಕ್ಕಾಗಿ ಇದು ನಮಗೆ ಹೆಮ್ಮೆಯ ವಿಷಯ ಅಂತಹ ಮಕ್ಕಳನ್ನು 3 ವರ್ಷಗಳ ಕಾಲ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ 283 ಅಂಕಗಳೊಂದಿಗೆ 8ನೇ ತರಗತಿಗೆ ಪ್ರಾರಂಭ ದಾಖಲಾತಿಯಾದಂತಹ ವಿದ್ಯಾರ್ಥಿ ಸಹ ಇವತ್ತು 480 ಅಂಕಗಳನ್ನು ಗಳಿಸುವ ಮುಖಾಂತರ ನಮ್ಮ ಸಂಸ್ಥೆಗಳಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಹಾಗೆ ಒಟ್ಟಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ ವರ್ಷ 99.2 ವಿಶೇಷವಾದ ಫಲಿತಾಂಶಗಳನ್ನು ದಾಖಲೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ತಾಲೂಕಿನ ಟಾಪರ್, ಜಿಲ್ಲೆಯ ಮತ್ತು ರಾಜ್ಯದಲ್ಲಿ ಸಹ 10ನೇ ಟಾಪರ್ಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ನಮ್ಮವರೇ ಆಗಿದ್ದಾರೆ. ಆದ್ದರಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಇಂತಹ ನಮ್ಮ ಮಕ್ಕಳನ್ನು ಸನ್ಮಾನಿಸಬೇಕೆಂಬ ದೃಷ್ಟಿಕೋನದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ವಿದ್ಯಾವರ್ಧಕ ಸಂಘದ ಮಾನ್ಯ ಕಾರ್ಯದರ್ಶಿಗಳು ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಸಾಧನಾಭಿನಂದನ 2026 ಈ ಒಂದು ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಈ ಸಭೆಯಲ್ಲಿ ಗೌರವಾನ್ವಿತ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಭೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ನೋಡಲ್ ಅಧಿಕಾರಿಗಳಾದಂತಹ ಹರಿಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಸಾಧನಾಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣರಾದಂತಹ ಎಲ್ಲ ಸಾಧಕರನ್ನು ನಾನು ಮೊದಲನೇದಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಅಭಿನಂದಿಸ್ತೇನೆ. ಸಾಧನೆ ವಿದ್ಯಾರ್ಥಿಗಳದು, ಸಾಧನೆ ಮುಖ್ಯೋಪಾಧ್ಯಾಯರುಗಳದ್ದು, ಸಾಧನೆ ಪೋಷಕರದ್ದು ಮತ್ತು ಸಾಧನೆ ಎಲ್ಲ ಸಂಸ್ಥೆಗಳ ಒಟ್ಟಾರೆ ಗಮನಿಸುವಂತಹ ಎಲ್ಲರ ಸಾಧನೆಯ ಕಾರಣದಿಂದಾಗಿ ಇವತ್ತು ಈಗಾಗಲೇ ರಘುರಾಜರು ಹೇಳಿದಂತಹ ದೊಡ್ಡ ರೀತಿಯ ಸಾಧನೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಸಂಸ್ಥೆಗಳಲ್ಲಿ ಆಗಿದೆ. ಸುಮಾರು 1302 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದದರಲ್ಲಿ 1286 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 99% ಫಲಿತಾಂಶ ಒಟ್ಟು ಸಂಸ್ಥೆಗೆ ಬಂದಿದೆ. ಹಾಗೆ 58 ವಿದ್ಯಾರ್ಥಿಗಳು 600ರಿಂದ 625 ಅಂಕವನ್ನು ಪಡೆದಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸಾದವರು 455 ವಿದ್ಯಾರ್ಥಿಗಳು. ಹಾಗೆಯೇ ಫಸ್ಟ್ ಕ್ಲಾಸ್ನಲ್ಲಿ 645 ಮತ್ತು ಸೆಕೆಂಡ್ ಕ್ಲಾಸ್ ಅಲ್ಲಿ 144 ಮತ್ತು ಜಸ್ಟ್ ಪಾಸಾದವರು ಅವರ ಸಂಖ್ಯೆ 42 ಇದೆ. ಹಾಗೆಯೇ ಎಲ್ಲ 1302 ವಿದ್ಯಾರ್ಥಿಗಳನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷ ಸಾಧನೆಗಾಗಿ ನಿಮ್ಮನ್ನು ಮತ್ತು ಅವರೆಲ್ಲರೂ ಕೂಡ ಅವರವರ ಶಕ್ತಿಗಿಂತ ಹೆಚ್ಚಾಗಿ ಸಾಧನೆ ಮಾಡಿ SSLCಯಿಂದ ಮುಂದೆ ತೇರ್ಗಡೆಯಾಗಿ ಮುಂದೆ ಹೋಗಿದ್ದಾರೆ. ಅವರೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಒಂದು ನೋಟ ಎಲ್ಲ ಕಡೆ ಈಗ ಕಾಣ್ತಾ ಇದೆ. ಪರೀಕ್ಷೆ ಫಲಿತಾಂಶ ಬಂದಾಗ ಪತ್ರಿಕೆಗಳಲ್ಲಿ, ಬ್ಯಾನರ್ಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಅಭಿನಂದನೆಗಳ ಮಹಾಪೂರವೇ ಎಲ್ಲ ಕಡೆ ಕಾಣ್ತಾ ಇದೆ. ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳುವಷ್ಟು ರೀತಿಯಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಎಲ್ಲ ಕಡೆ. ಒಂದು ಹುಚ್ಚು ಓಟ ಇದ್ದ ಹಾಗೆ ಕಾಣ್ತದೆ ಸಂಸ್ಥೆಗಳಲ್ಲಿ. ಈ ರ್ಯಾಂಕಿನ ವಿಷಯದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅತಿಯಾದ ಒಂದು ದೃಶ್ಯ ಎಲ್ಲ ಕಡೆ ಕಾಣ್ತಾ ಇದೆ. ಇದೆಲ್ಲದರ ಮಧ್ಯೆ ಈ ರೀತಿ ಸಂಭ್ರಮಿಸುವ ಸಂಪ್ರದಾಯ ವಿವೇಕಾನಂದ ವಿದ್ಯಾವರ್ಧಕ ಸಂಘದ್ದಲ್ಲ. ನಾವು ಯಾಕೆ ಸಂಭ್ರಮಿಸ್ತೇವೆ ಅಂತ ಕೇಳಿದರೆ, ಈಗಾಗಲೇ ರಘುರಾಜರು ಹೇಳಿದಾಗೆ ಎಲ್ಲ ಕಡೆ ಸಿಲೆಕ್ಟೆಡ್ ಒಂದು ಮೆರಿಟೆಡ್ ವಿದ್ಯಾರ್ಥಿಗಳನ್ನು ಮಾತ್ರ ತಗೊಳ್ಳುವಂಥದ್ದು ಅಥವಾ ಆರ್ಥಿಕವಾಗಿ ಗಟ್ಟಿ ಇದ್ದವರನ್ನು ಮಾತ್ರ ತಗೊಳ್ಳುವಂಥದ್ದು. ನಮ್ಮದು ಡೆಮೋಕ್ರೆಟಿಕ್ ಸಂಸ್ಥೆ ಆದ ಕಾರಣ ಯಾರು ಕಾನೂನುಬದ್ಧವಾಗಿ ತೇರ್ಗಡೆ ಹೊಂದಿದ್ದಾರೋ ಅವರೆಲ್ಲರಿಗೂ ಅಡ್ಮಿಷನ್ ಕೊಟ್ಟು ಅವರನ್ನು ತಿದ್ದಿ ತೀಡಿ SSLCವರೆಗೆ ಅಥವಾ PUC ಎಲ್ಲ ಹಂತದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಶಕ್ತಿಗಿಂತ ಹೆಚ್ಚಿನ ಸಾಧನೆ ಮಾಡುವಂತಹ ಪ್ರೋತ್ಸಾಹ ನಮ್ಮ ಶಿಕ್ಷಕ ಸಮುದಾಯ ಮಾಡ್ತಾ ಇದೆ. ನಮಗೆ ಅದನ್ನು ನಿರೂಪಿಸಬೇಕಾಗಿದೆ. ಸಾಮಾನ್ಯ ಜನರನ್ನು ಅಸಾಮಾನ್ಯರಾಗಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವುದನ್ನು ನಿರೂಪಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ವಿಶೇಷ ಸಾಧನಾಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಂಘದ ಹಿರಿಯರು ಒಂದು ಮಾತು ಯಾವಾಗಲೂ ಹೇಳ್ತಾರೆ, ದನಗಾಹಿ ಬಾಲಕರು ರಾಷ್ಟ್ರರಥ ಚಾಲಕರು ಆದಾರು ಬೆಳೆದಾರು ಧ್ಯೇಯ ಜಲವೆರೆದಾಗ ಅಂತ. ದನಗಾಹಿ ಬಾಲಕರು ಜನಸಾಮಾನ್ಯ ಮಕ್ಕಳು ಕೂಡ ಅವರಿಗೆ ಧ್ಯೇಯದ ಒಂದು ಸ್ಪಿರಿಟನ್ನು ಕೊಟ್ಟರೆ ಅವರು ಅಸಾಮಾನ್ಯವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವುದನ್ನು ನಿರೂಪಿಸುವಂತಹ ಪ್ರಯತ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರುಗಳು ಮತ್ತು ವಿಶೇಷವಾಗಿ ನಮ್ಮ ದೊಡ್ಡ ಶಿಕ್ಷಕ ಸಮುದಾಯ ನಮಗೆ ಬೆಂಬಲಿಸ್ತಾ ಇದೆ. ಅವರೆಲ್ಲರನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ನಾನು ಅಭಿನಂದಿಸ್ತೇನೆ. ಹಾಗೆಯೇ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ನೋಡಲ್ ಅಧಿಕಾರಿಗಳಿರ್ಬೋದು, ಇಲಾಖೆ ಎಲ್ಲರೂ ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ಎಲ್ಲ ಕೆಲಸಗಳನ್ನು ನಮಗೆ ಸಹಕಾರವನ್ನು ಕೊಡ್ತಾರೆ ಇಲಾಖೆಯವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮತ್ತೊಮ್ಮೆ
ವಿಶೇಷ ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಅಭಿನಂದಿಸ್ತೇನೆ. ಮತ್ತು ಇದು ನಿಮ್ಮ ಓಟದ ಪ್ರಾರಂಭ ಮಾತ್ರ ಅಂತ ಮತ್ತೊಮ್ಮೆ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. SSLC ಒಂದು ಹಂತ ಮಾತ್ರ, ಇನ್ನೂ ಅನೇಕ ಸಾಧನೆ ಮಾಡಲಿಕ್ಕೆ ಇದೆ. PT ಉಷಾ ಕೂಡ ಹಾಗೆ ಅಂತೆ. ಅವರು, ನಾನು ಈಗಾಗಲೇ ಹೇಳಿಲ್ಲ, ದನಗಾಹಿ ಬಾಲಕರು, ಅವರು ಬೇರ್ ಫೂಟೆಡ್, ಚಪ್ಪಲಿ ಇಲ್ಲದೆ ಶಾಲೆಯಲ್ಲಿ ಓಡ್ತಾ ಇದ್ಲಂತೆ. ಅದನ್ನು ಗಮನಿಸಿ ಅಲ್ಲಿಯ PT ಟೀಚರ್ ಅವರನ್ನು ಟ್ರೈನಿಂಗ್ ಕೊಟ್ಟು ತುಂಬ ಕಾಸ್ಟ್ಲಿ 20,000 30,000 ಶೂ ಹಾಕಿದ ವಿದ್ಯಾರ್ಥಿಗಳ ಮಧ್ಯೆ ಇವರು ಬೇರ್ ಫೂಟೆಡ್ ಆಗಿ ಓಡ್ತಾ ಇದ್ರಂತೆ. ಅವರ ಸಾಧನೆಯನ್ನು ನೋಡಿ ತರಬೇತಿದಾರರು ಒಂದು ಒಲಿಂಪಿಕ್ ಚಾಂಪಿಯನ್ ಆಗುವ ರೀತಿಯಲ್ಲಿ ಅವರನ್ನು ಬೆಳೆಸಿದರು. ಈ ರೀತಿಯ ಪ್ರಯತ್ನ ಮಾಡಲಿಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರಲಿ ಮತ್ತು ಇವತ್ತಿನ ಸಾಧನೆ ಸದಾ ಹಾಗೆ ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮಗೆ ವಿಶೇಷ ಸಹಕಾರವನ್ನು ಕೊಡ್ತಾ ಇರುವಂತಹ ಮಾಧ್ಯಮ ಮಿತ್ರರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪರೀಕ್ಷೆ ಅಂತೇಳಿದರೆ ಎಲ್ಲ ತರಗತಿಗಳು ಪ್ರಾರಂಭವಾಗುವ ಮೊದಲು ಅದು ಪ್ರಾರಂಭ ಆಗ್ತದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅದರ ಬಗ್ಗೆ ತುಂಬ ಯೋಚನೆಗಳನ್ನು ಮಾಡ್ತಾ ಇದೆ. ಅದಕ್ಕೆ ಬೆಂಬಲವಾಗಿ ನಿಲ್ಲುವುದು ನಮ್ಮ ಶಿಕ್ಷಣ ಇಲಾಖೆ. ಆನ್ಲೈನ್ ಮೀಟಿಂಗ್, ಆಫ್ಲೈನ್ ಮೀಟಿಂಗ್, BO ಆಫೀಸಲ್ಲಿ, BRC ಆಫೀಸಲ್ಲಿ, ಶಾಲೆಯ ಭೇಟಿ, ಇದನ್ನು ಎಲ್ಲವನ್ನು ನಮಗೆ ಬೆಂಬಲವಾಗಿ ನಿಂತವರು ಆತ್ಮೀಯ ಮಿತ್ರರಾದಂತಹ ಹರಿಪ್ರಸಾದರು. ಹಾಗೆ ಸದಾ ಮಾರ್ಗದರ್ಶನ ನೀಡ್ತಿದ್ದವರು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅವರಿಗೆ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ, ಪುಷ್ಪ ನೀಡಿ, ಪುಸ್ತಕ ನೀಡಿ ಗೌರವಿಸಬೇಕು ಅಂತ ಹಾಗೆ ನೋಡಲ್ ಅಧಿಕಾರಿಗಳಾದಂತಹ ಶ್ರೀ ಹರಿಪ್ರಸಾದರಿಗೆ ಮಾನ್ಯ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಮುಖ್ಯ ಬಿಂದು ಸಾಧಕರಿಗೆ ಸನ್ಮಾನ. ಈ ವರ್ಷ ಶ್ರೀರಾಮ ವಿದ್ಯಾಲಯ ಉಪ್ಪಿನಂಗಡಿ ಇಲ್ಲಿಯ ವಿದ್ಯಾರ್ಥಿ 625ರಲ್ಲಿ 611 ಅಂಕಗಳನ್ನು ಗಳಿಸಿ, ಪುನೀತ್ 550 ಅಂಕಗಳು, ಸರಸ್ವತಿ ವಿದ್ಯಾಲಯ ಕಡಬ ಸಿಂಚನ KS 584 ಅಂಕಗಳು, ಶ್ರೀರಾಮ ಹೈಸ್ಕೂಲ್ ಕಲ್ಲಡ್ಕ ಪ್ರಗತಿ 597 ಅಂಕಗಳು, ಶ್ರೀರಾಮ ಹೈಸ್ಕೂಲ್ ನೆಲ್ಯಾಡಿ ಮೇಘನ 597 ಅಂಕಗಳು, ಶ್ರೀರಾಮ ಹೈಸ್ಕೂಲ್ ಸುಲ್ಕೇರಿ ದೀಕ್ಷಾ 594 ಅಂಕಗಳು. ಪೋಷಕರು ಹಿಂದೆ ವೇದಿಕೆಯಲ್ಲಿರುವಂತಹ ಗಣ್ಯರು ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಪೋಷಕರು ಬಂದಿದ್ರೆ ವೇದಿಕೆಗೆ ಬರಬೇಕು. ಈ ಮಕ್ಕಳ ಪೋಷಕರು ಬಂದಿದ್ರೆ ವೇದಿಕೆಗೆ ಬರಬೇಕು. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ನಮ್ಮದೇ ದಾಖಲೆ 622 ಅಂಕಗಳನ್ನು ಗಳಿಸಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿಯೂ ಈ ವರ್ಷವೂ ನಮ್ಮದೇ ಸಾಧನೆ ಇದೆ. ಈಗ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗೌರವಿಸುವ ಕ್ಷಣ. ಹೆಸರನ್ನು ಹೇಳ್ತೇನೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಧನ್ಯಶ್ರೀ HP 97%. ಯಾಕೆಂದರೆ 500 ಅಂಕದಲ್ಲಿರುವಂಥದ್ದು, ಯಾಕೆಂದರೆ ಅದು ಸೆಂಟ್ರಲ್ ಸಿಲೆಬಸ್. ಧನ್ಯಶ್ರೀ HP. ಶ್ರೀ ಗಜಾನನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಈಶ್ವರಮಂಗಲ ಅನನ್ಯ 621 ಅಂಕಗಳು. ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಂಡಾಗೆ ಸಂಖ್ಯೆ 592 ಅಂಕಗಳು.
ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಜಾಲ್ಸೂರ್ ತುಷಾರ್ ಬಿ 612 ಅಂಕಗಳು. ಪ್ರಿಯದರ್ಶಿನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಟ್ಟಂಪಾಡಿ ಶ್ರಾವ್ಯ ಆರ್ ರೈ 620 ಅಂಕಗಳು. ವಿದ್ಯಾರ್ಥಿಗಳನ್ನು ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಲ್ಲಿ ಕೇಳಿಕೆ. ನಿಲ್ಯಾಡಿ ಹರ್ಷವರ್ಧನ ಜಿ 581 ಅಂಕಗಳು. ಶ್ರೀರಾಮ ಸೆಕೆಂಡರಿ ಸ್ಕೂಲ್ ಕಲ್ಲಡ್ಕ ಬ್ರಾಹ್ಮಿ 611 ಅಂಕಗಳು. ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಆದ್ಯ 622 ಅಂಕಗಳು. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಅಪೇಕ್ಷಾ ಎನ್ 621 ಅಂಕಗಳು. ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಹನುಮಾನಗರ ಕಡಬ ನಿಧಿ ಕೆ 606 ಅಂಕಗಳು. ಶ್ರೀ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಲಂಕಾರು ಅಕ್ಷ ವಿ ಗೌಡ 600 ಅಂಕಗಳು. ವಿದ್ಯಾರ್ಥಿಗಳು ವೇದಿಕೆ ಬರಬೇಕು, ಹಾಗೆ ಪೋಷಕರು ವೇದಿಕೆ ಬರಬೇಕಾಗಿ ವಿನಂತಿ. ಪ್ರತೀಕ್ಷಾ ಪ್ರಭು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಸಾಧನೆಯ ಹಿಂದೆ ಮುಖ್ಯೋಪಾಧ್ಯಾಯರ ಬಂಧುಗಳ ಶ್ರಮ ಇದೆ ಹೇಳುವಂಥದ್ದು ಸತ್ಯ. ಈ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ನಂತರ ಈ ಸಾಧನೆಗೆ ಬೆನ್ನೆಲುಬಾದಂತಹ ಮುಖ್ಯೋಪಾಧ್ಯಾಯರುಗಳನ್ನು ಸಹ ಗುರುತಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾತ್ರಿ ಹಗಲು ಇದಕ್ಕಾಗಿ ದುಡಿದಂತಹ ಮುಖ್ಯೋಪಾಧ್ಯಾಯರು ದಯವಿಟ್ಟು ಎಲ್ಲ ಮುಖ್ಯೋಪಾಧ್ಯಾಯರು ಒಬ್ಬೊಬ್ಬರಾಗಿ ಬರಬೇಕು, ವೇದಿಕೆ ಬರಬೇಕು. ವೇದಿಕೆಯಲ್ಲಿದ್ದಂಥ ಗಣ್ಯರಿಂದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಕನ್ನಡ ಮಾಧ್ಯಮ ತೆಂಕಿಲ, ಗಜಾನನ ಇಂಗ್ಲೀಷ್ ಮೀಡಿಯಂ ಈಶ್ವರಮಂಗಲ, ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಹುಂಡಾಗೆ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಜಾಲ್ಸೂರು, ಪ್ರಿಯದರ್ಶಿನಿ ಬೆಟ್ಟಂಪಾಡಿ, ಶ್ರೀರಾಮ ಸ್ಕೂಲ್ ಸೂರ್ಯನಗರ ನೆಲ್ಯಾಡಿ, ಶ್ರೀದೇವಿ ಹೈಸ್ಕೂಲ್ ಪುನಃ. ದಯವಿಟ್ಟು ಒಬ್ಬರೊಬ್ಬರು ಬನ್ನಿ, ದಯವಿಟ್ಟು ಬನ್ನಿ. ಪಟ್ಟೂರು ಏಳು ಹೈಸ್ಕೂಲ್ ಮುಂಡಾಜೆ, ಶ್ರೀರಾಮ ಸೆಕೆಂಡರಿ ಸ್ಕೂಲ್ ಕಲ್ಲಡ್ಕ, ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ತೆಂಕಿಲ, ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಕಡಬ, ಶ್ರೀರಾಮ ಸ್ಕೂಲ್ ಉಪ್ಪಿನಂಗಡಿ,
ಷಣ್ಮುಖದೇವ ಕರ್ಲಂಪಾಡಿ, ಸರಸ್ವತಿ ವಿದ್ಯಾಲಯ ಕಡಬ, ಶ್ರೀರಾಮ ಹೈಸ್ಕೂಲ್ ಕಲ್ಲಡ್ಕ, ಶ್ರೀರಾಮ ಹೈಸ್ಕೂಲ್ ನೆಲ್ಯಾಡಿ, ಶ್ರೀರಾಮ ಹೈಸ್ಕೂಲ್ ಸುಲ್ಕೇರಿ, ಶ್ರೀ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಕಾರ. ಕಾರ್ಯಕ್ರಮದ ಬಗ್ಗೆ ನಮಗೆ ಶುಭ ಹಾರೈಸಬೇಕಾಗಿ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀ ವಿಷ್ಣು ಪ್ರಸಾದರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಸಾಧನೆಯ ಒಂದು ಫಲಿತಾಂಶವನ್ನು ನೋಡಿ ಅಭಿನಂದಿಸುವಂಥ, ಸಂಭ್ರಮಿಸುವಂತಹ ಕ್ಷಣಕ್ಕೆ ಸಾಕ್ಷಿಯಾಗಿರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ವಿವೇಕಾನಂದ ವಿದ್ಯಾವಂತರ ಸಂಘದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಕಲ್ಲಡ್ಕ ಪ್ರಭಾಕರ್ ಸರ್ ಅವರೇ, ಕಾರ್ಯದರ್ಶಿಗಳೇ, ಶಿಕ್ಷಣ ಸಂಯೋಜಕರೇ, ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರೇ, ಸಾಧಕ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಒಂದು ಮಗುವಿನ ಬೆಳವಣಿಗೆಯಲ್ಲಿ ಅಥವಾ ಅವರ ಸಾಧನೆಯ ಹಿಂದೆ ಯಾರೆಲ್ಲ ಇದ್ದೇವೆ ಅಂತನ್ನುವಂಥದ್ದನ್ನು ಕೇವಲ ನಮ್ಮ ಊಹೆಯಲ್ಲಿ ನಾವು ಎಷ್ಟಿದ್ದೇವೋ ಅದನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿನ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡಿರ್ತವೆ. ಅವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹಾಗೂ ಅವರ ಶ್ರಮ ನಾವು ಗೊತ್ತಿಲ್ಲದೆಯೂ ಕೂಡ ಅವರಿಗೆ ಸಹಕಾರವನ್ನು ನೀಡಿರ್ತೇವೆ. ಮಕ್ಕಳಿಗೆ ಅವರೆಲ್ಲರನ್ನು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಂತದಲ್ಲಿ ಮಗುವಿನ ಕಲಿಕೆಗೆ ಪೂರಕವಾಗುವಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಪೋಷಕರು ನಾವು ಪ್ರಯತ್ನವನ್ನು ಮಾಡ್ತೀವಿ. ಶಿಕ್ಷಕರು ನಮ್ಮ ತರಗತಿಗಳಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ KEB ಅವರು ನಮಗೇನು ಸಹಕಾರವನ್ನು ನೀಡಿದರು, ಪರೀಕ್ಷಾ ಸಂದರ್ಭದಲ್ಲಿ ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಾವು ನಿರ್ಮಿಸುತ್ತೇವೆ. ನಮ್ಮ ಕಣ್ಣಿಗೆ ಅವರು ಅಗೋಚರ, ಆದರೆ ಅವರಲ್ಲೂ ಕೂಡ ನಮಗೆ ಒಂದು ರೀತಿಯ ಸಹಕಾರಗಳಿರುತ್ತದೆ. ಮಕ್ಕಳ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ. ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಗಾಳಿ, ಬೆಳಕು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಈ ಸಾಧನೆಗೆ ಭಾಗಿಯಾಗಿದೆ. ಕಾಣುವಂತೆ ಪೋಷಕರು, ಶಿಕ್ಷಕರ ಮಾರ್ಗದರ್ಶನ, ಪೋಷಕರ ಸದಾ ಆಶೀರ್ವಾದಗಳು ಹಾಗೂ ಪ್ರೋತ್ಸಾಹ ಇದೆಲ್ಲವೂ ಕೂಡ ಖಂಡಿತವಾಗಿ ಬೇಕೇ ಬೇಕಾಗಿದೆ. ಇದು ಒಂದು ಆರಂಭದ ಹಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಇದನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ತಾವು ಶ್ರಮ ಪಡಬೇಕಾದಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಈ ಹಂತದಿಂದ ಮುಂದಕ್ಕೆ ಹೋದಾಗ ತಮ್ಮ ಸ್ಥಾನವನ್ನು ಕಾಯ್ದುಕೊಳ್ಳಲಿಕ್ಕೆ ಕಷ್ಟಪಡುವಂಥದ್ದು. ಒಂದು ವೇಳೆ ಅಲ್ಲಿ ಸ್ವಲ್ಪ ಎಡವಿದರೆ ಹತಾಶರಾಗುವಂಥದ್ದು ಬಹಳಷ್ಟು ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಎಡವುವಂಥದ್ದು ಸಾಮಾನ್ಯ, ಮುಂದೆ ಜಾಗೃತರಾಗುವಂಥದ್ದು ಅದು ನಮ್ಮ ಕರ್ತವ್ಯ. ತಪ್ಪು ಮಾಡುವಂಥದ್ದು ತಪ್ಪಲ್ಲ, ತಪ್ಪನ್ನು ತಿದ್ದಿಕೊಳ್ಳದೆ ಇರುವಂಥದ್ದು ದೊಡ್ಡದು. ಗೊತ್ತಾದ ಮೇಲೆ
ಅದನ್ನು ತಿದ್ದಿಕೊಳ್ಳದೇ ಇದ್ದರೆ ಅದು ನಾವು ಮಾಡುವಂಥ ತಪ್ಪು, ಅದು ಶಿಕ್ಷೆ. ಗೊತ್ತಿಲ್ಲದೆ ಮಾಡಿರುವಂಥದ್ದು ತಪ್ಪಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ವೇಳೆ ಮುಂದೆ ಯಾವುದಾದ್ರೂ ಹಂತದಲ್ಲಿ ಅಂಕಗಳು ಕಡಿಮೆ ಬಂತು, ಅಂಥ ಸಂದರ್ಭದಲ್ಲಿ ಕುಗ್ಗದೆ ಮುಂದೆ ಮತ್ತೆ ಶ್ರಮ ವಹಿಸಿ ಕೆಲಸವನ್ನು ಮಾಡುವಂಥದ್ದನ್ನು ತಾವು ರೂಢಿಸಿಕೊಳ್ಳಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪುತ್ತೂರು ತಾಲೂಕಿಗೆ ಸಂಬಂಧಿಸಿದ ಹಾಗೆ ನಮ್ಮ ಸಾಧನೆಯ ಅತಿ ಹೆಚ್ಚಿನ ಭಾಗವನ್ನು ತಮ್ಮ ಸಂಸ್ಥೆಗಳಿಂದ ಸಿಕ್ಕಿರುವುದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಕೆ ಇಷ್ಟಪಡ್ತೇನೆ. ಇಲಾಖೆಯ ಪರವಾಗಿ ನಮ್ಮಿಂದ ಸಾಧ್ಯವಾದಂತಹ ಮಾರ್ಗದರ್ಶನವನ್ನು ನಾವು ಖಂಡಿತವಾಗಿ ನೀಡ್ತೇವೆ, ಅದು ಇಲಾಖೆಯ ಕರ್ತವ್ಯ. ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಉದ್ದೇಶವೇ ಪ್ರತಿಯೊಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಅಂತ ಅನ್ನುವಂಥದ್ದು. ವಿವೇಕಾನಂದ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚಿನ ಪ್ರೀತಿ ನನಗೆ ಯಾಕೆ ಅಂತ ಹೇಳಿದ್ರೆ, ನಾನು ಇದೇ ಕ್ಯಾಂಪಸ್ನಲ್ಲಿ 3 ವರ್ಷ ಪದವಿಯನ್ನು ಪೂರೈಸಿದೆ. ನಾನು ಈ ಸಂಸ್ಥೆಗೆ ಸೇರುವಾಗ PUCಯಲ್ಲಿ ಕನಿಷ್ಠ ಅಂಕಗಳೊಂದಿಗೆ ಪಾಸಾಗಿ ಬಂದಿದ್ದವನು ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಪಾಸಾಗುವಂಥವನಾಗಿದ್ದೆ. ಇಲ್ಲಿಂದ ಹೊರಡುವಾಗ ಮುಂದಕ್ಕೆ ಆ ಬುನಾದಿ BEd ಮಾಡುವಾಗ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡಿಸಲಿಕ್ಕೆ ಪ್ರೇರಣೆಯಾಗಿತ್ತು. ಅಂದರೆ ಇಲ್ಲಿ ಹಾಕಿರುವಂತಹ ಬುನಾದಿ ಚೆನ್ನಾಗಿತ್ತು ಅಂತ. ಕನಸಿನಲ್ಲೂ ಕೂಡ ಒಂದು ದಿನ ಇದೇ ವೇದಿಕೆಗೆ ಬರ್ತೇನೆ ಅಂತ ಅನ್ನುವಂಥದ್ದನ್ನು ನಾನು ಕನಸು ಕಂಡಿರಲಿಲ್ಲ ಖಂಡಿತವಾಗಿ. ಅದು ಹತ್ತೂರು ಸುತ್ತಿದ್ರು ಪುತ್ತೂರು ಮಹಾಲಿಂಗೇಶ್ವರ ಬಿಡನು ಅಂತ ಅನ್ನುವಂಥದ್ದನ್ನು ನಾನು ಇಲ್ಲಿ ಡಿಗ್ರಿ ಮಾಡುವಾಗ ತಿಳ್ಕೊಂಡಿದ್ದೆ. ಪದವಿ ಪರೀಕ್ಷೆಗಳ ಹಿಂದಿನ ದಿನ ಎಲ್ಲರೂ ಪುಸ್ತಕ ಹಿಡಿದು ಓದುತ್ತೀರ ಅಂದರೆ ಜಾತ್ರೆ ಇತ್ತು, ಜಾತ್ರೆಗೆ ಹೋಗಿ ಮಹಾಲಿಂಗೇಶ್ವರನಿಗೆ ಒಂದ್ಸಲ ಅಡ್ಡ ಬಿಟ್ಟು ಬಂದರೆ ಖಂಡಿತವಾಗಿ ಮತ್ತೆ ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಇವತ್ತಿಗೂ ಕೂಡ ಅಲ್ಲಿಂದಲೇ ನನ್ನ ಕರ್ತವ್ಯಗಳನ್ನು ಪ್ರಾರಂಭಿಸ್ತೇನೆ. ದೇವರು ಯಾವತ್ತೂ ಕೈಬಿಟ್ಟಿಲ್ಲ. ನಂಬಿದ ದೇವರನ್ನು ಸದಾ ನೆನೆದುಕೊಂಡು ಆ ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದು ಈ ಸಂಸ್ಥೆ. ಹಿಂದೂ ಸಂಪ್ರದಾಯದಲ್ಲಿ ನಾವೇನನ್ನು ಕಲಿತೀವೋ ಆ ಸಂಪ್ರದಾಯವನ್ನು ಕೂಡ ಈ ಶಿಕ್ಷಣ ಸಂಸ್ಥೆಗಳು ಕಲಿಸ್ತಾ ಇರುವಂಥದ್ದು ಬಹಳ ಸಂತೋಷ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ಸದಾ ಪ್ರೋತ್ಸಾಹವನ್ನು ನೀಡ್ತೇನೆ. ಹಾಗೂ ನಮ್ಮ ಸಂಸ್ಕಾರವೇ ಹಿಂದೂ ಧರ್ಮದಲ್ಲಿ ನಾವೇನು ಸಂಸ್ಕಾರಗಳನ್ನು ಉಳಿಸ್ಕೊಂಡಿದ್ದೇವೆ ಅದೇ ಇವತ್ತು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ ಅಂತನ್ನುವಂಥದ್ದನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಮುಖ್ಯೋಪಾಧ್ಯಾಯರಿಗೆ ಈ ವೇದಿಕೆಗ ಒಟ್ಟು ನಮ್ಮ ವಿದ್ಯಾರ್ಥಿ ಯಾರಾದರೂ ಒಬ್ಬರು ಬಂದು ತಮ್ಮ ಒಟ್ಟು ಅನುಭವವನ್ನು ಹೇಳಬೇಕು ಅಥವಾ ತಮ್ಮ ಸಾಧನೆ ನಾವು ಹೇಗೆ ಪಡೆಯಬೇಕು ಅದರ ಬಗ್ಗೆ ಅಭಿಪ್ರಾಯ ಹೇಳಬೇಕು. ಹಾಗೆಯೇ ಪೋಷಕರು ಸಹ ಯಾರಾದೊಬ್ಬರು ಮಾತಾಡಬೇಕು, ಅದು ಮುಖ್ಯೋಪಾಧ್ಯಾಯರು ಸಹ ಯಾರಾದೊಬ್ಬರು ಮಾತಾಡಬೇಕು. ಈಗ ಮೊದಲಾಗಿ ಮುಖ್ಯೋಪಾಧ್ಯಾಯರು ಮಾತಾಡಬೇಕೀಗ. ಒಟ್ಟು ಸಂಸ್ಥೆ ಯಾರಾದೊಬ್ಬರು ಮುಖ್ಯೋಪಾಧ್ಯಾಯರು ಬಂದು ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರನ್ನು ವಂದಿಸ್ತಾ, ನಾನು ವೀಣಾ ಆರ್ ಪ್ರಸಾದ್, ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದೇನೆ, ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಕೆರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕೂಸಾಗಿ ಬೆಳೀತಾ ಇರುವಂತಹ ಇಂದ್ರಪ್ರಸ್ಥ ವಿದ್ಯಾಲಯವು ತನ್ನದೇ ಆದಂತಹ ಕೆಲಸವನ್ನು ಮಾಡ್ತಾ ಇರೋದರಲ್ಲಿ ಇವತ್ತಿನ ಈ ಸಭೆಗೆ ಬಂದದ್ದೇ ಒಂದು ಸಾಕ್ಷಿ. ಈ ಬಾರಿಯ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡೆಯುವುದರ ಮೂಲಕ ಶಾಲೆಗೆ, ತಾಲೂಕಿಗೆ
ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಒಂದು ಸ್ಥಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿ ತಂದಿದ್ದಾಳೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯಾದಂತಹ ಆದ್ಯ 622 ಅಂಕವನ್ನು ಪಡೆದು ತಾಲೂಕಿಗೆ ಪ್ರಥಮ, ಸಂಸ್ಥೆಗೆ ಪ್ರಥಮ, ಹಾಗೆ ಜಿಲ್ಲೆಗೆ ದ್ವಿತೀಯ ಸ್ಥಾನಿಯಾಗಿ, ರಾಜ್ಯಕ್ಕೆ 4ನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾಳೆ. ಇದರ ಜೊತೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ರಘುರಾಜ್ ಸರ್ ಹೇಳಿದರು, ಹಗಲಿರುಳು ಶ್ರಮಿಸಿದಂತಹ HMಗಳು ಅಂತ. ಶಾಲೆ ಅಂತ ಹೇಳಿ ಆಗುವಾಗ ಖಂಡಿತವಾಗಿ ಅದು ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಮಾರ್ಗದರ್ಶಕರು ಅನ್ನುವರು ಅಥವಾ ಒಂದು ಗೈಡಿಂಗ್ ಲ್ಯಾಂಪ್ ಅನ್ನುವಂಥದ್ದು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಮಾತೃ ಸಂಸ್ಥೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ವಿಂಗ್, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿರುವಂತಹ ಶೈಕ್ಷಣಿಕ ವಿಂಗ್ ನಮಗೆ ಕಾಲಕಾಲಕ್ಕೆ ನೀಡ್ತಾ ಇರುವಂತಹ ಸೂಚನೆಗಳಿರ್ಬೋದು, ಸಲಹೆಗಳಿರ್ಬೋದು, ಮಾರ್ಗದರ್ಶನಗಳಿರ್ಬೋದು, ಇದು ನಮ್ಮೆಲ್ಲ ಮುಖ್ಯೋಪಾಧ್ಯಾಯರುಗಳನ್ನು ಇನ್ನಷ್ಟು ಉತ್ತೇಜನಕಾರಿಯಾಗಿ ಕೆಲಸ ಮಾಡುವ ರೀತಿಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮನ್ನು ತೀಡಿ ಬೆಳೆಸಿದ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಕಾಲಕಾಲಕ್ಕೆ ಮಾರ್ಗದರ್ಶನಗಳನ್ನು ಮಾಡಿರುವ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ SSLC ನೋಡಲ್ ಅಧಿಕಾರಿಗಳನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಮಾರ್ಗದರ್ಶಿ ಮಂಡಳಿಯ ಎಲ್ಲ ಹಿರಿಯ ಸದಸ್ಯರೇ, ನನ್ನ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ, ನಾವು ಇವತ್ತೊಂದು ಅವರ್ಣನೀಯ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇವೆ. ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಜೊತೆ 2008 ಮೇ 22ರಂದು ಕರ್ತವ್ಯಕ್ಕೆ ಸೇರಿಕೊಂಡೆ. ಅದರ ನಂತರ ನಾವು ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ಕ್ವಾಲಿಟೇಟಿವ್ ರಿಸಲ್ಟ್ಸನ್ನು ಕೊಡ್ತಾ ಬಂದಿದ್ದೇವೆ. ಪ್ರಥಮ ಬಾರಿಗೆ ಎಲ್ಲ ಮುಖ್ಯೋಪಾಧ್ಯಾಯರನ್ನು ಸೇರಿಸಿ ಆ ಮೂಲಕ ಶಾಲೆಯ ಸಮಸ್ತರನ್ನು ಇವತ್ತು ಹಿರಿಯರು ಸನ್ಮಾನಿಸಿದ್ದಾರೆ. ಹಿರಿಯರ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಈ ಸಭೆ ಇವತ್ತು ನಮಗೆ ಹೆಚ್ಚು ಸ್ಮರಣೀಯ ಮತ್ತು ಅವಿಸ್ಮರಣೀಯ ಆಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಮ್ಮ ಶಾಲೆಯನ್ನು ತಗೊಂಡಾಗ ನಾವು ಆರಂಭದಿಂದಲೇ ಉತ್ತಮ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. 1994ರಲ್ಲಿ ಪ್ರಥಮ ಬ್ಯಾಚ್ 97ರಲ್ಲಿ ಪಾಸ್ಔಟ್ ಆಗುವಾಗಲೇ ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಆಗ ರ್ಯಾಂಕಿಂಗ್ ಸಿಸ್ಟಮಲ್ಲಿ 20 ರ್ಯಾಂಕ್ಗಳಿತ್ತು. ಅದರಲ್ಲಿ 17ನೇ ರ್ಯಾಂಕಿನೊಂದಿಗೆ ಹೊರಹೊಮ್ಮಿತ್ತು. ಅದೇ ಟ್ರೆಡಿಷನನ್ನು ನಾವು ಮುಂದುವರಿಸ್ತಾ ಬಂದು ನಾವು ಸಾಧಾರಣ 2012-13ನೇ ಸಾಲಿಗೆ ಆಗುವಾಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿ ನಾವು 6 ಡಿವಿಷನ್ಗಳನ್ನು ಹೊಂದಿಕೊಳ್ಳೋ ಮಟ್ಟಕ್ಕೆ ಬಂದ್ವಿ. ಪ್ರತಿ ಕ್ಲಾಸಲ್ಲಿ ಹೈಸ್ಕೂಲಲ್ಲಿ 250 ದಾಟಿ ಅಥವಾ 200ಕ್ಕಿಂತ ದಾಟಿ ವಿದ್ಯಾರ್ಥಿಗಳನ್ನು ಹೊಂದ್ಕೊಳ್ತಾ ಬಂದ್ವಿ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಾವು 100%ಅನ್ನು ಪಡೀತಾ ಇದ್ದೇವೆ. ಆರಂಭದ 5 ವರ್ಷಗಳಲ್ಲಿ ಇತ್ತು, ತದನಂತರ ಸ್ವಲ್ಪ ಬ್ರೇಕ್ ಆಗಿದ್ದದು. ನಂತರ ಈ ಕಳೆದ 3 ವರ್ಷಗಳಿಂದ, ಕಳೆದ ವರ್ಷ ಕೂಡ 243 ವಿದ್ಯಾರ್ಥಿಗಳಿದ್ದರು. ಈ ವರ್ಷ 233 ವಿದ್ಯಾರ್ಥಿಗಳಿದ್ದರು. ಎಲ್ಲ 233 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ 112 ಮಂದಿ ಡಿಸ್ಟಿಂಕ್ಷನ್ನೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. 623 ಮಂದಿ 600ಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಈ ವರ್ಷ 109 ಮಂದಿ 111 ಮಂದಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 10 ಮಂದಿ ಮಾತ್ರ ನಮಗೆ ನಮ್ಮ ಉದ್ದೇಶ ಇತ್ತು ಎಲ್ಲ 233 ಮಂದಿಯನ್ನು ಕೂಡ ಪ್ರಥಮ ದರ್ಜೆಯಲ್ಲೇ ಪಾಸ್ ಮಾಡಿಸಬೇಕು ಅಂತ. 10 ಮಂದಿಯಲ್ಲಿ ನಾವು ಸ್ವಲ್ಪ ಸೋತ್ವಿ. 10 ಮಂದಿ ಸೆಕೆಂಡ್ ಕ್ಲಾಸಿಗೆ ಹೋದರು. ಈ ವರ್ಷ ನಮಗೆ ಹೇಳಿ ಕೇಳಿ ಸರ್ಕಾರ ಪಾಸಿಂಗ್ ಪರ್ಸೆಂಟೇಜನ್ನು ಕಮ್ಮಿ ಮಾಡಿತ್ತು. ಒಟ್ಟಾರೆ 33 ಇಂಟರ್ನಲ್ ಟೆಕ್ಸ್ಟರ್ನಲ್ ಸೇರಿ 33 ಸಿಕ್ಕಿದ್ರೆ ಸಾಕು ಅಂತ ಮಾಡಿತ್ತು.
ಆರಂಭ ದಿನಗಳಲ್ಲಿ ನಮಗೂ ಅನಿಸಿತ್ತು ಇದು ಒಂದು ಒಳ್ಳೆಯ ನಮಗೆ ಸ್ವಲ್ಪ ಹಗುರ ಆಗ್ಬೋದು ಅಂತ. ಡಿಸೆಂಬರ್ ದಾಟುವಾಗ ಅನಿಸಿತ್ತು ನಮಗೆ ಇದು ಸ್ವಲ್ಪ ಕಠಿಣ ಆಗಿದೆ. ಈ 13 ಅಂದಾಗ ಇಡೀ ಸಮಾಜವೇ 13 ಜನ ತೊಂದರೆ ಎಂಜಲ ತಿಕ್ಕೊಂಡು ಎಂಬ ಮನಸ್ಥಿತಿಗೆ ಬಂದಿದೆ ಅಂತ. ಕಡೆಗೆ ಏನೂ ಮಾಡೋದು ಅಂತ ತೋಚಲಿಲ್ಲ. ಒಂದು ಹೊಸ ಪ್ರಯೋಗವನ್ನು ಹಿರಿಯರ ಆಶೀರ್ವಾದದ ಮೂಲಕಾದರೂ ನಾವು ಸಾಧಿಸಬೇಕು. 100% ಕೊಡೋ ಪ್ರಶ್ನೆಗಳೇ ಇಲ್ಲ. ಸಾಧ್ಯ ಆದರೆ 625 ಮಾಡಬೇಕು ಇತ್ತು. ಏನು ಮಾಡೋದಂತ ಯೋಚನೆ ಮಾಡಿದಾಗ ನಾನು ನನ್ನ ಆಡಳಿತ ಮಂಡಳಿಯಲ್ಲಿ ಕೇಳಿಕೊಂಡೆ, ನಮ್ಮ ಅಧ್ಯಕ್ಷರನ್ನ ಜೋಡಿಸಿಕೊಡ್ಬೋದಾ ಅಂತ. ಅವ್ರು ಸ್ವಲ್ಪ ಕಷ್ಟ ಕೇಳಿದರು. ನಂತರ PUC ಅಧ್ಯಕ್ಷರಿಗೆ ಕೇಳಿದೆ, ಅವರು ನಮ್ಮ ಪೂರ್ವ ಸಂಚಾಲಕರು, ಹಾಗೆ ಸ್ವಲ್ಪ ನಮಗೆ ಒಡನಾಟ ಇದೆ, ಅಧ್ಯಕ್ಷರನ್ನು ಸೇರಿಸಿಕೊಡ್ಬೇಕು. ಕಾರಣ ಇಷ್ಟೇ, ಅಧ್ಯಕ್ಷರ ಮೂಲಕ ಹಾಲ್ ಟಿಕೆಟ್ ಕೊಟ್ಟರೆ ಅವರ ಆಶೀರ್ವಾದದ ಮೂಲಕ ಆದರೂ 100% ಬರುತ್ತಾ ಅಂತ ಆ ಪ್ರಯೋಗವನ್ನು ಮಾಡಿದ್ವಿ. ಅವರ ಆಶೀರ್ವಾದದ ಫಲವ ನಮ್ಮ ಪರಿಶ್ರಮದ ಫಲವ ಗೊತ್ತಿಲ್ಲ. ಒಟ್ಟಾರೆಯಾಗಿ 100% ನಮ್ಮ ಯಾವಾಗಲೂ ಮಾಮೂಲಿ ಕ್ವಾಲಿಟೇಟಿವ್ ರಿಸಲ್ಟಿನೊಂದಿಗೆ ಬಂತು. ಅದು ಕೂಡ ಇನ್ನು ನಮ್ಮಲ್ಲಿ ಕಳೆದ ವರ್ಷ ಕೂಡ ಹಾಗೆ ಆಯಿತು. ಕೊನೆಯ ಕ್ಷಣದಲ್ಲಿ ಆಡಳಿತ ಮಂಡಳಿಯ ಹಿರಿಯರೊಬ್ಬರು ಹೇಳಿದರು, 1-2 ಮಕ್ಕಳನ್ನು ತಗೊಳ್ಬೇಕು. ತಗೊಂಡ್ವಿ. ಅವರ ಹಿನ್ನೆಲೆ ಮುನ್ನೆಲೆ ಯಾವುದನ್ನು ತಗೊಳ್ಳಿಲ್ಲ. ಕಡೆಗೆ ತುಂಬ ನಮ್ಮನ್ನು ತುಂಬ ಕಷ್ಟಕ್ಕೂ ಮಾಡಿದ್ರು ಅವರು, ಅದು ಪಾಸಾದರು. ಒಟ್ಟಿಗೆ ನಾವು ಹೇಳ್ತೇವೆ, ಯಾವುದೇ ಆಟಿಟ್ಯೂಡನ್ನು ಅಚೀವ್ ಮಾಡಬೇಕಿದ್ರೆ ಒಂದು ಡಿಸಿಪ್ಲಿನ್ ಆಟಿಟ್ಯೂಡ್ ಬೇಕು ಅಂತ. ಈ ಆಟಿಟ್ಯೂಡನ್ನು ನಾವು ರಿಸಲ್ಟಿನಲ್ಲಿ ಅಚೀವ್ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಅತ್ಯಂತ ಅನುಭವಿ ಅಧ್ಯಾಪಕರ ತಂಡದ ಒಂದು ಡಿಸಿಪ್ಲಿನ್ ಆಟಿಟ್ಯೂಡ್. ನಾವು ಕಡೆಗೆ ಈ ಹೆದರಿಕೆಯನ್ನು ಏನು ಮಾಡಿದ್ದೀವಿ ಕೇಳಿದರೆ, ಎಕ್ಸಾಮ್ ದಿವಸ 5 ಗಂಟೆಗೆ ಕ್ಲಾಸ್ ತೆಗಿತೀವಿ. ಕೆಲವು 7-8-10 ಮಕ್ಕಳನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಸ್ಥಿತಿ ಬಂತು. ಅವರಿಗೆ ಅಷ್ಟನ್ನು ಫೀಡ್ ಮಾಡಿ ತುಂಬಿಸಿ ಕಳಿಸೋದು, 9 ಗಂಟೆಗೆ ಎಕ್ಸಾಮ್ ಹಾಲ್ಗೆ ಹೋಗಿ ಬಿಡೋದು. ಅದಕ್ಕೆ ಪೂರಕವಾಗಿ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಚಹಾ, ತಿಂಡಿ, ಕಾಫಿ ಎಲ್ಲ ವ್ಯವಸ್ಥೆಗಳನ್ನು ಹೋಟೆಲಿಂದ ತರಿಸಿ ಎಲ್ಲ ಮಾಡಿಕೊಟ್ಟು ಆ ಕಾರಣಕ್ಕಾಗಿ ಆಯಿತು ಅಂತ ಅನಿಸುತ್ತೆ. ಎರಡನೇದಾಗಿ ನಾವು ಸ್ವಲ್ಪ ಕ್ವಾಲಿಟೇಟಿವ್ ರಿಸಲ್ಟ್ ಕೊಟ್ಟಿದ್ದೇವೆ. ಈಗ ಸೈನ್ಸ್ ತಗೊಂಡ್ರೆ ಔಟ್ ಆಫ್ ಔಟ್ ಮಾಡಿದವರು ಬಹುಶಃ ಭಾಳ ಕಮ್ಮಿ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಇಡೀ ತಾಲೂಕು ಒಳಗಡೆ. ಆದರೆ ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ಕಾರಣ ಆಗಿರತಕ್ಕಂಥದ್ದು ನಮ್ಮ PU ಸಹೋದ್ಯೋಗಿ ಬಂಧುಗಳು ನೀಟ್ ಮತ್ತು JEE ಫೌಂಡೇಶನ್ ಕೋರ್ಸನ್ನು ನಮ್ಮಲ್ಲಿ ಆಸಕ್ತ ಮಕ್ಕಳಿಗೆ ಜೋಡಿಸಿಕೊಟ್ಟರು. ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ 3-4 ಮಕ್ಕಳು ಸೈನ್ಸಲ್ಲಿ ಔಟ್ ಆಫ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು, ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ರೀತಿ ನಮ್ಮ ಸಹೋದರ ಸಂಸ್ಥೆಗಳ ಸಹಕಾರ ಕೂಡ ನಮಗೆ ದೊಡ್ಡ ಮಟ್ಟಿನಲ್ಲಿ ಸಿಕ್ಕಿದೆ. ಒಟ್ಟಾರೆಯಾಗಿ ನಮ್ಮ ಆಡಳಿತ ಮಂಡಳಿ ಟಾಪ್ ಎಂಡಲ್ಲಿ ಸ್ವಲ್ಪ ನಾವು ಸೋತ್ವಿ. ಬಹುಶಃ ನಮ್ಮ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಗೊತ್ತಿಲ್ಲ, ಆ ಮಕ್ಕಳು ಮಾಡ್ತಾರೆ ಎಂಬ ಕಾರಣಕ್ಕಾಗಿ ನಾವು ಮಾರ್ಚ್ ಅಧ್ಯಕ್ಷರ ಕೈಯಲ್ಲಿ ಹಾಲ್ ಟಿಕೆಟ್ ಕೊಟ್ಟ ಮೇಲೆ ಅವರನ್ನು ಪೂರ್ತಿ ಬಿಟ್ಬಿಟ್ವಿ, ಅವರೇ ಮಾಡಿಕೊಡ್ತಾರೆ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೂಡ ಇನ್ನು 125 ಟಾರ್ಗೆಟನ್ನು ಯಾರನ್ನ ಇಟ್ಕೊಳ್ತೀವಿ ಅವರು ಕೂಡ ಅವ್ರನ್ನ ಹೆಚ್ಚು ಇನ್ವಾಲ್ವ್ಮೆಂಟ್ ಮಾಡಿ ನಮಗೆ ಅದನ್ನು ಕೂಡ ಪಡೆಯುವ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಈ ಪ್ರಯತ್ನ ಕೇವಲ ನಮ್ಮ ಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರದ್ದು ನೇರವಾಗಿದ್ದರೂ ಕೂಡ ಪರೋಕ್ಷವಾಗಿ ನಮಗೆ ಹಾಸ್ಟೆಲ್ನ ಸಹಾಯ ಕೂಡ ಸಿಕ್ಕಿದೆ. ಬೇಕಾದ ಸಂದರ್ಭದಲ್ಲಿ ಫುಡ್ಡಿನ ಅರೇಂಜ್ಮೆಂಟು, ವಾಹನಗಳ ವ್ಯವಸ್ಥೆ, ಅದೇ ರೀತಿ ನಮಗೆ ಹಿರಿಯರ ಮಾರ್ಗದರ್ಶನ ಸಿಕ್ಕಿದೆ. ನಮ್ಮ ಆಡಳಿತ ಮಂಡಳಿ ಕೂಡ ಕಾಲಕ್ಕೆ ಬಂದು ಎಲ್ಲವನ್ನು ವಿಚಾರಿಸಿಕೊಂಡು ಬೇಕು ಬೇಡಗಳನ್ನು ಗಮನಿಸಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಇದು ಸಾಧ್ಯ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ನಿರಂತರವಾಗಿ ನಾವು 9ಗಿಂತ ಕೆಳಗೆ ಬಂದೇ ಇರಲಿಲ್ಲ. 100 ರೀಚ್ ಆಗುವಲ್ಲಿ ನಮಗೆ ಸ್ವಲ್ಪ ತೊಡಕಾಗ್ತಿತ್ತು. ಆಗ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಸ್ಟೇಟ್ಸ್ನ ಮಕ್ಕಳು ಇರ್ತಾಯಿದ್ರು, ಮೇಘಾಲಯದವರು. ಅವರಿಗೆ ಕನ್ನಡದಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಅವರು 8ನೇ ಕ್ಲಾಸಿಗೆ 9ನೇ ಕ್ಲಾಸಿಗೆ ಬರ್ತಾಯಿದ್ರು. 6ನೇ ಕ್ಲಾಸಿಗೆ ಬಂದರೆ ಆಗ್ತಿತ್ತು. ಆ ಕಾರಣಕ್ಕಾಗಿ ನಮಗೆ ಆಗ 100% ಸ್ವಲ್ಪ ಕಠಿಣ ಆಗಿತ್ತು. ಈಗ ಅವರ ಸಂಖ್ಯೆ ಕಮ್ಮಿ ಆಗಿದೆ ಲೋಕಲ್ಸ್ ಇರೋದು. ಮುಂದಿನ ದಿನಗಳಲ್ಲಿ ನಾವು ಈಗ ಈ ವರ್ಷ 621 ಮಾಡಿದ್ವಿ. ಇನ್ನೊಂದು ಆಸೆ ಇದೆ ನಮಗೆ, ನಮ್ಮಿಂದ ಈಗ ನಮ್ಮ ಇಡೀ ವಿದ್ಯಾವರ್ಧಕ ಸಂಘದ ಒಳಗೆ ಕ್ವಾಲಿಟೇಟಿವ್ ರಿಸಲ್ಟಲ್ಲಿ ಇಂದ್ರಪ್ರಸ್ಥ ದಿ ಬೆಸ್ಟ್ ಇದೆ, 95.93 ಏನೇ ಇರಬೇಕು. ಎರಡನೇದಾಗಿ ಕಡಬ ಇಂಗ್ಲೀಷ್ ಮೀಡಿಯಮ್ನವರು ಇದ್ದಾರೆ, 92.13 ಇದ್ದಾರೆ. ನಾವು 91.23 ಇದ್ದೇವೆ. ಕಳೆದ ವರ್ಷ 92.63 ಇದೆ. ಅದೊಂದನ್ನು 95ಗಿಂತ ಆಚೆ ದಾಟಿಸಬೇಕು ಅಂತಿದ್ದೇವೆ. ಹಿರಿಯರ ಆಶೀರ್ವಾದಗಳನ್ನು ಬೇಡುತ್ತಾ ಮುಂದಿನ ದಿನಗಳಲ್ಲಿ ಅದು ಕೂಡ ಸಾಕಾರಗೊಳ್ಳುವಂತೆ ನಿಮ್ಮೆಲ್ಲರ ಆಶೀರ್ವಾದಗಳನ್ನು ಬೇಡುತ್ತಾ ಮಾತಾಡ್ತಾರೆ. ಉಪಸ್ಥಿತಿರುವಂತಹ ಗಣ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಸುನೀತಾ ಶ್ರೀರಾಮ್ ಕೊಯ್ಲ, ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಇಲ್ಲಿ ಸಾಧನೆ ಮಾಡಿದಂತಹ ತುಷಾರ್ ಎಸ್ ದೇವಡಿಗ ಅವರ ತಾಯಿ,
ನನ್ನ ಮಗನ ಸಾಧನೆ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಆದರೂ ನನ್ನ ಶಾಲೆಯ ಬಗ್ಗೆ, ನನ್ನ ಶ್ರೀರಾಮ ಶಾಲೆಯ ಬಗ್ಗೆ ಹೇಳಲಿಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಹೆಮ್ಮೆ ಪಡ್ತೇನೆ. ಯಾಕೆಂದರೆ ಎಲ್ಲ ತಂದೆ ತಾಯಿಗಳಿಗೆ ಇರುವಂತಹ ಒಂದು ಆಸೆ, ಮಕ್ಕಳು ಚೆನ್ನಾಗಿ ಓದು ಬರಹ ಕಲಿತು ಒಳ್ಳೆಯ ಪ್ರಜೆ ಆಗಬೇಕು, ಈ ಸಮಾಜದ ಆಸ್ತಿ ಆಗಬೇಕು, ದೇಶಕ್ಕೊಂದು ಒಳ್ಳೆಯ ನಾಗರಿಕರಾಗಬೇಕು ಅಂತ. ಅದೇ ಆಸೆಯನ್ನು ಹೊಂದಿರುವಂಥ ತಂದೆ ತಾಯಿಗಳು ನಾವು. ಶಾಲೆಯನ್ನು ಹುಡುಕ್ತಾ ಇದ್ದೆವು ನಮ್ಮ ಮಕ್ಕಳಿಗೆ ಎಲ್ಲಿಗೆ ಹಾಕುವುದಂತ. ಮಾಧವ ಶಿಶು ಮಂದಿರಕ್ಕೆ ಮೊದಲಿಗೆ ಹಾಕಿದೆವು. ಅಲ್ಲಿ ನಮಗೆ ಮುಖ್ಯ ಉದ್ದೇಶ ಸಂಸ್ಕಾರ ಭರಿತ ಶಿಕ್ಷಣ ಬೇಕೆಂಬುದು ಆಗಿತ್ತು. ಅಲ್ಲಿ ಒಂದು ಸಂಸ್ಕಾರದ ಬೇರು ಊರಲಿಕ್ಕೆ ನಮಗೆ ಅವಕಾಶ ಆಯಿತು ಮಗುವಿನಲ್ಲಿ. ನಂತರ ಇದಕ್ಕೆ ರೆಂಬೆ ಕೊಂಬೆಗಳು ಬೇಕು ನಮಗೆ ಸಂಸ್ಕಾರಕ್ಕೆ, ಸಂಸ್ಕಾರ ಭರಿತ ಒಂದು ಜೀವನ ನಡೆಸಲಿಕ್ಕೆ ಮಕ್ಕಳಿಗೆ ಇಂದಿನ ಪ್ರಸ್ತುತ ಕಾಲಕ್ಕೆ ಅದು ಬಹಳ ಮುಖ್ಯ ಅಂತ ಯೋಚಿಸಿ ಶಾಲೆಯನ್ನು ಹುಡುಕಿದಾಗ ನಮಗೆ ಸಿಕ್ಕಿದ್ದು ಶ್ರೀರಾಮ ಶಾಲೆ ಉಪ್ಪಿನಂಗಡಿ. ಅಲ್ಲಿ ತುಂಬ ಹುಷಾರಿರುವ ಮಕ್ಕಳಿಗಷ್ಟೇ ಆದ್ಯತೆ ಅಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದಂಥ ಆದ್ಯತೆ ಸಿಗ್ತದೆ. ಈ ಸಲದ ರಿಸಲ್ಟ್ ಕೂಡ ನಮಗೆ 100% ಬರ್ಬೋದಿತ್ತು. ಆದರೆ ಒಬ್ಬನೇ ಒಬ್ಬ ಮಗು ನಮ್ಮ ಶಾಲೆಯಲ್ಲಿ ಫೇಲ್ ಆಗಿದ್ದಾನೆ. ಅವನು ಓದಲಿಕ್ಕೂ ಬರಲಿಕ್ಕೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಮಾತಾಜಿ ಶ್ರೀಮಣ್ಣವರೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಅವನಿಗೆ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಕಷ್ಟ, ಅವನ ಅಕ್ಷರ ಓದಲಿಕ್ಕೂ ಕಷ್ಟ. ಅಂಥ ಸ್ಥಿತಿಯಲ್ಲಿ ಇರುವಾಗ ಆ ಮಗುವನ್ನು 3 ವಿಷಯದಲ್ಲಿ ಪಾಸ್ ಮಾಡಿದ್ದಾರೆ ನಮ್ಮ ಮಾತಾಜಿ ಮತ್ತು ಶ್ರೀಮಣ್ಣವರು. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ ಮಗ ಈಗ ರಾಜ್ಯಕ್ಕೆ 9ನೇ ಸ್ಥಾನ ಬಂದಿದ್ದಾನೆ. ತುಂಬ ಹೆಮ್ಮೆ ಇದೆ. ಕನ್ನಡ ಮಾಧ್ಯಮವೇ ನಮಗೆ ಬೇಕಾಗಿತ್ತು, ಕನ್ನಡ ಮಾಧ್ಯಮದ ಶಿಕ್ಷಣವೇ ನಮಗೆ ಬೇಕಾಗುವ ಉದ್ದೇಶ. ಯಾಕೆಂದರೆ ನನ್ನ ದೊಡ್ಡ ಮಗ ಕೂಡ ಅದೇ ಶಾಲೆಯಲ್ಲಿ ಕಲಿತು ಮುಂದಕ್ಕೆ ಇಂದ್ರಪ್ರಸ್ಥದಲ್ಲಿ PUC ಮಾಡಿ ಈ ವೈದ್ಯಕೀಯ ಕೋರ್ಸನ್ನು ಸರ್ಕಾರಿ ಸೀಟು ಸಿಕ್ಕಿದೆ ಅವನಿಗೆ. UAGಯಲ್ಲಿ ವೈದ್ಯಕೀಯ ಕೋರ್ಸನ್ನು ಮಾಡ್ತಾ ಇದ್ದಾನೆ. ಅದರಿಂದ ನಮಗೆ ಯಾವುದೇ ರೀತಿಯ ಕನ್ನಡ ಮಾಧ್ಯಮ ಅಂತ ಕೀಳರಿಮೆ ಇಲ್ಲ, ಗೊಂದಲ ಇಲ್ಲ, ಬೇಸರ ಇಲ್ಲ. ಅದಕ್ಕೆ ನಾವು ನನ್ನ 3 ಮಕ್ಕಳನ್ನು ಕೂಡ ಅದೇ ಶಾಲೆಗೆ ಸೇರಿಸಿದ್ದೇನೆ. ನನ್ನ 3ನೇ ಮಗ ಕೂಡ ಅಲ್ಲಿಯೇ ಈಗ 3ನೇ ಕ್ಲಾಸ್ ತೆಗಿತಾ ಇದ್ದಾನೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಮ್ಮನ್ನು ಕರೆದು ಒಂದು ಗೌರವವನ್ನು ನೀಡಿತು. ಅದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. I'm Dhanishri HP and I have studied in Vivekananda Central School, Puttur. I feel very proud to say that I was a student of Vivekananda Central School, Puttur, because the school focused on conceptual understanding rather than just mugging up books. Practical learning was focused there. Even I'm proud about my teachers who have put constant effort throughout the year. We had special classes from morning 8:15 till evening 5 o'clock. Though we were in 10th grade, we were not pressurized. All the extracurricular activities was taken as usual. Be it the school annual day or any other function, we were happily participating, and I'm proud to say that I have participated in 2 or more than activities in the annual day. The school curriculum is based on practical learning, which makes the overall development of the kid, not just academic development, but also we were taught how to do science experiment. We have a science lab where we had practical learning, and I feel proud to say that I have won gold medal in national level INSET competition, which is due to the support of our school faculties. I would like to say Sindhu ma'am, she constantly supported us. Even the management, be it Vasanti ma'am or Bharat Bhai sir, all of them put heavy efforts to bring fruitful results. Always, the management people, they used to come when we were in 10th grade. Weekly once they used to come, ask us if we had any problem in studies. They were keeping the track of each and every matter that was happening in the school, and that helped to bring in efficiency. And I'm happy to say that my parents didn't pressurize me to be when I'm in 10th grade. Pressure decreases efficiency.
efficiency matters a lot. So when we are pressurized, our efficiency goes down, and when we are not, it goes up. So, and I would like to say that not just academic perfection doesn't make a child a first class one. You know, the samskara or samskriti that is taught in Vivekananda Vidyavartaka Sangha is really important for, 360-degree development. It is really important to have our traditional roots of Indian traditional roots with us. Thank you for giving me an opportunity to speak here. Thank you. ಎಲ್ಲರಿಗೂ ಜೈ ಶ್ರೀರಾಮ್. ನಾನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ 10ನೇ ತರಗತಿಯ ವಿದ್ಯಾರ್ಥಿನಿ ದರ್ಶಿನಿ. ನಾನು ಇಲ್ಲಿ ಇವತ್ತು ಬಂದು ನಿಂತಿದ್ದೇನೆ ಅಂತ ಹೇಳಿದ್ದೆ, ಅದಕ್ಕೆ ಪ್ರಮುಖ ಕಾರಣ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆಶಾ ಮಾತಾಜ್. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ಅದೇ ಶಾಲೆಯಲ್ಲಿ ಓದ್ತಾ ಬಂದಿದ್ದೇನೆ. ನಾನು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಎಲ್ಲ ಕಡೆಗೆ ಸಹ ಹೋಗ್ತಾ ಇದ್ದೆ. ನಾನು 10ನೇ ತರಗತಿಯಲ್ಲಿ ಸಹ ತರಗತಿಯಲ್ಲಿ ಕೂತದ್ದು ಕಮ್ಮಿ, ಎಲ್ಲ ಕಾಂಪಿಟೇಷನಲ್ಲಿ ಸಹ ನಾನಿದ್ದೆ, ಎಲ್ಲ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೇನೆ. ಸೊ ಆಶಾ ಮಾತಾಜಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದೆ, ನನ್ನನ್ನು ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಕಲಿಕೆಯಲ್ಲಿ ಅವರನ್ನು ನನ್ನನ್ನು ಹೇಗೆ ನೋಡಿಕೊಂಡಿದ್ದಾರೆ ಅಂತ ಹೇಳಿದರೆ, ಅವರ ಸ್ವಂತ ಮಗಳಾಗಿ ನನ್ನನ್ನು ಟ್ರೀಟ್ ಮಾಡಿದರು. ಅವರನ್ನಲ್ಲದೆ ನಳಿನಿ ಮಾತಾಜಿ ಇಲ್ಲಿ ಇದ್ದರೆ ಕೂಡ ಅವರಂತೂ ನನ್ನನ್ನು ಅವರ ಮಗು ಅಂತ ಹೇಳಿ ಭಾವಿಸಿ ಇವತ್ತು ಕೂಡ ನನ್ನ ಭಾರಿ ಸಪೋರ್ಟ್ ಮಾಡಲಿಕ್ಕೆ ವೇಳೆ ಕಾಣಿಸಿದ್ದಾರೆ. ಹಾಗೆ ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಹ ಕಲಿಕೆಗೆ ಮುಂದೆ ಇದ್ದೆ. ಆದರೆ 10ನೇ ತರಗತಿಯಿಂದ ಬರುವಾಗ ಎಲ್ಲರಿಗೂ ಸ್ವಲ್ಪ ಭಯ ಇರ್ತದೆ, ನಾನು ಮಾರ್ಕ್ಸ್ ತೆಗಿತೇನಾ, ನನಗೆ ಜಾಸ್ತಿ ಬರ್ತದಾ ಕಮ್ಮಿ ಬರ್ತದಾ, ಯಾರಾದ್ರೂ ಏನಾದರೂ ಹೇಳ್ತಾರಾ ಅಂತ ಭಯ ಎಲ್ರಿಗೂ ಇರ್ತದೆ. ನನಗಂತೂ ಧೈರ್ಯವಿರಲಿಲ್ಲ. 609 ತೆಗೆದು ಶಾಲೆಗೆ ಟಾಪ್ ಬರ್ತೇನೆ ಅಂತ ಹೇಳಿ ನಂಬಿಕೆ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದದ್ದು ಇನ್ಯಾರೊಬ್ರು ಬರ್ತಾರೆ ಅಂತ ಹೇಳಿ. ಸೊ ನಾನು ಬಂದಂತ ಹೇಳಿದ್ರೆ ಒಮ್ಮೆ ದೇವರು ಕಣ್ಣಿಗೆ ಕಂಡಾಗೆ ಆಗಿದೆ. ಯಾಕೆಂತ ಹೇಳಿದರೆ ನಂಬಿಕೆ ಇರಲಿಲ್ಲ. ನಾನು ಅಷ್ಟೊಂದೇನೋ ಮುಂದಿರಲಿಲ್ಲ ಓದಿ. ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಗಣಿತ ಮತ್ತು ವಿಜ್ಞಾನ. ಇವತ್ತು ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಯಾಕೆಂತ ಹೇಳಿದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ವಿಜ್ಞಾನ ವಿಷಯದಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದೇನೆ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇತ್ತು. ವಿಜ್ಞಾನ ವಿಷಯದಲ್ಲಿ ನಾನು 3 ಪ್ರಿಪರೇಟರಿಯಲ್ಲಿ ಸಹ ನನಗೆ 70 ಅಬೌವ್ ದಾಟಿದಿಲ್ಲವೇ ಇಲ್ಲ. ಫೈನಲಲ್ಲಿ 80 ಬಂತು ಅಂತ ಹೇಳುವಾಗ ಎಲ್ಲರಿಗೂ ಸಮಯ ಶಾಕ್ ಆಗಿದೆ, ಯಾಕೋ ದರ್ಶನಿಗೆ 80 ಅಂತೆ ವಿಜ್ಞಾನದಲ್ಲಿ ಅಂತ. ಅಷ್ಟೇ ಅಲ್ಲ, ಸಂಸ್ಕೃತ ಮತ್ತು ಸಮಾಜದಲ್ಲಿ ಕೂಡ ಫುಲ್ ತಗೊಂಡಿದ್ದೇನೆ. ಹಾಗೆ ಆಶಾ ಮಾತಾಜಿ ಕೂಡ ಅವರು ಬಹಳ ನನಗೆ ಸಪೋರ್ಟ್ ಮಾಡಿ ಗೈಡ್ ಮಾಡಿದ್ದಾರೆ. ನನ್ನ ಪೋಷಕರಲ್ಲಿ ನೆನೆಸಿಕೊಳ್ಳಬೇಕು. ಯಾಕೆಂತ ಹೇಳಿದರೆ ಅಪ್ಪ ಅಮ್ಮ ಇಬ್ಬರೂ ಕೂಡ ಚಿಕ್ಕಂದಿನಿಂದ ಸಹ ನನಗೆ ಅವರು ಶಾಲೆ ಹುಡುಕ್ತಾ ಇದ್ರು. ನಮ್ಮ ಊರಲ್ಲಿ ಶಾಲೆ ಇತ್ತು, ಗೌರ್ಮೆಂಟ್ ಸ್ಕೂಲ್ ಇತ್ತು, ಅಲ್ಲಿಗೆ ಹಾಕುವಂಥವ್ರಿಗೆ ಅನಿಸಲೇ ಇಲ್ಲ. ಒಂದು ಸಂಸ್ಕೃತಿ ಸಿಗಬೇಕು, ನಮ್ಮ ಮಗನು ಒಳ್ಳೆ ಶಾಲೆಯಲ್ಲಿ ಓದಿ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ಬಹಳ ಸಂತಸದಿಂದ ಅವರು ನನ್ನನ್ನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಗೆ ಹಾಕಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆ ಅನ್ನುವಂತಹ ಯಾವುದೇ ಕೀಳರಿಮೆ ಇಲ್ಲದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ನನ್ನ ಮಗಳು ಒಂದು ಒಳ್ಳೆಯ ಹೆಸರು ತರ್ತಾಳೆ ಅನ್ನುವಂತಹ ನಂಬಿಕೆಯಿಂದ ನನ್ನನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ದಾರೆ. ಹಾಗೆಯೇ ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿರುವಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತೇನೆ ಅಂತ ಹೇಳಿದರೆ ಅದು ನನಗೆ ಬಹಳ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ನನಗೆ ಪ್ರತಿದಿನ ಕೂಡ ನಾವು ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಬಂದು ಕೂತೇನೆ ಅಂತ ಹೇಳಿದರೆ ಅಲ್ಲಿಂದಲೇ ಶುರುವಾಗ್ತದೆ ಏಕನಾಥ ಸ್ತೋತ್ರ, ಶಾಲಾ ಪ್ರಾರ್ಥನೆ, ಹಾಗೆ ಹೀಗೆ ಅಂತ ಪ್ರತಿಯೊಂದು ಸಂಸ್ಕೃತಿಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಈ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಬರುವಂತಹ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ನನ್ನ ಶಾಲೆ ಪೋಷಕರು, ಎಲ್ಲ ಶಿಕ್ಷಕರು ಎಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ. ಇನ್ನು ಮುಂದೆ ನಮಗೆ ಮಾರ್ಗದರ್ಶನದ ಮಾತುಗಳು ಮತ್ತು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾತುಗಳನ್ನು ಆಡಬೇಕಾಗಿ ವಿದ್ಯಾವರ್ಧಕ ಸಂಘದ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ಕಲ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಜೈ ಶ್ರೀರಾಮ್. ಎಲ್ಲರೂ ಹೇಳಿದಾಗ ಒಂದು ಸಂಭ್ರಮದ ದಿನ, ಸಂಭ್ರಮದ ಕ್ಷಣ. ನಮ್ಮ ಸಂಸ್ಥೆ 100 ವರ್ಷಕ್ಕಿಂತ ಹೆಚ್ಚು ಕಾಲ ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಬೆಳೆದು ಬಂದಂಥ ಒಂದು ಸಂಸ್ಥೆ ಇದು. ಪ್ರಾರಂಭದಲ್ಲಿ ಮಾಡಿದಾಗಲೂ 1915ರಲ್ಲಿ ಕೂಡ ಸಮಾಜದ ಸರ್ವಸಾಮಾನ್ಯರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಪ್ರಾರಂಭ ಆಗಿರುವಂಥ ಸಂಸ್ಥೆ ನಿಧಾನವಾಗಿ ಬೇರೆ ಬೇರೆ ಕಾರಣಕ್ಕೆ ಒಂದು ಸ್ವಲ್ಪ ಹಿಂಸರಿಯಿತು. 1965ರಲ್ಲೇ ಅದನ್ನು ಈ ಊರಿನ ಅನೇಕ ಜನ ಹಿರಿಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗಲೂ ಗೋಲ್ ಏನು, ಗುರಿ ಏನಿತ್ತು,
ಅಂತ ಕೇಳಿದರೆ ಅದೊಂದು ರಾಷ್ಟ್ರೀಯ ಚಿಂತನೆಯುಳ್ಳ, ರಾಷ್ಟ್ರಕ್ಕಾಗಿ ಕೆಲಸ ಮಾಡುವಂಥ, ಬದುಕುವಂಥ ಮಕ್ಕಳನ್ನು ತಯಾರು ಮಾಡಬೇಕು. ಅದರ ಮೂಲ ಉದ್ದೇಶ ಇದೆ. ನನಗೆ ವಿಷ್ಣು ಪ್ರಸಾದ್ ಹೇಳಿದಾಗ ನೆನಪಾಯ್ತು ನನಗೆ. ನೀವು ಹರಿ ಓಂ ಹೇಳಿದಾಗಲೇ ಅನಿಸಿಕೆ ಇದು ಬೇರೆ ಉಂಟು ಅಂತ. ಹೌದು, ಇಲ್ಲರೊಬ್ಬ ಶಿಕ್ಷಣಾಧಿಕಾರಿ ಹೇಳಲಿಕ್ಕೆ ಧೈರ್ಯನೇ ಇರೋಲ್ಲ ಅವನಿಗೆ, ಬೇರೆ ಬೇರೆ ಕಾರಣಕ್ಕೆ, ನಿಮಗೆಲ್ಲ ಗೊತ್ತು ಕಾರಣ ಅಂತ. ಆ ಬೇರಷ್ಟು ಗಟ್ಟಿ ಇದೆ ಅಂತ ನಾನು ಅದನ್ನು ಹೇಳ್ತಾ ಇರುವಂಥದ್ದು. ಆ ರೀತಿ ಒಂದು ವಿಚಾರದ ಆಧಾರದ ಮೇಲೆ ಬೆಳೆದು ಬಂದಿರುವಂಥ ಸಂಸ್ಥೆ ಇದು. ಸುಮ್ಮನೆ ಹಾಗೆ ಎಲ್ಲ ಶಾಲೆ ಹಾಗೆ ಈ ಶಾಲೆ ಅಲ್ಲ, ಅದು 100ಕ್ಕೆ 100. ಇಲ್ಲಿರುವಂಥ ನಮ್ಮ ಸುಮಾರು ಒಂದು 85 ಸಂಸ್ಥೆಗಳು ಏನಿದೆ, ಈ ಸಂಸ್ಥೆಗಳು ಉಳಿದ ಎಲ್ಲ ಸಂಸ್ಥೆಗಳಿಂದ ಭಿನ್ನವಾಗಿರುವಂಥದ್ದು. ಕೆಲವರು ಪ್ರಚಾರಕ್ಕೋಸ್ಕರ ಅದು ಇದು ಮಾಡ್ತೇವೆ ಹಾಗೆ ಅಂತ ಹೇಳಿದರೆ, ಪ್ರಚಾರದಿಂದ ಸ್ವಲ್ಪ ದೂರ ಇದ್ದುಕೊಂಡು, ಆದರೆ ನಿಜವಾಗಿ ಯಾವುದನ್ನು ಮಕ್ಕಳಿಗೆ ಮತ್ತು ಪೋಷಕರಿಗೆ ಕೊಡಬೇಕೋ ಆ ಚಿಂತನೆಯನ್ನು ಕೊಡುವಂಥ ಸಂಸ್ಥೆ ನಮ್ಮದು. ಈಗ ಇವರು ಲೆಕ್ಕ ಕೊಟ್ಟಾಗೆ ಒಟ್ಟು 1302 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 1286 ಜನ ಈ ಬಾರಿ ತೇರ್ಗಡೆಯಾಗಿದ್ದಾರೆ. ನನಗನ್ಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳಿರುವಂಥ ಇನ್ನೊಂದು ಸಂಸ್ಥೆ ಇಲ್ಲ. ಬೇರೆ ಬೇರೆ ಸಂಸ್ಥೆಗಳದ್ದು ಪ್ರೌಢಶಾಲೆಯ ಮಟ್ಟಕ್ಕೆ ಇಷ್ಟು ದೊಡ್ಡ ಸಂಖ್ಯೆ ಇನ್ನೆಲ್ಲಿಲ್ಲ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ 99% ಮಕ್ಕಳು ತೇರ್ಗಡೆಯಾಗಿದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಚಿಂತನೆಯ ಒಂದು ಸಂಸ್ಥೆ ಅಂತ ನಾನು ಹೇಳಿದೆ. ಪ್ರಚಾರದಿಂದ ಸ್ವಲ್ಪ ಹಿಂದೆ ಅಂತ ಒಂದು ಸಣ್ಣ ದುರ್ದೈವದ ಸಂಗತಿ ಅಂತ ನನಗೆ ಅನಿಸಿತ್ತು. ನಾನು ಅದನ್ನು ನೆನಪು ಮಾಡೋದು ಒಳ್ಳೆಯದಾ ಏನೋ ಗೊತ್ತಿಲ್ಲ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ, ಒಂದು ಜಿಲ್ಲೆಯಲ್ಲಿ ಇದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಶಿಕ್ಷಣ ಒಂದು ವ್ಯಾಪಾರ ಅಂತ ಆಗಿಬಿಟ್ಟಿದೆ. ಈ ಶಿಕ್ಷಣದ ವ್ಯಾಪಾರೀಕರಣಕ್ಕೆ ತುಂಬ ಜನ ಬಲಿಯಾಗ್ತಾರೆ. ಎಲ್ಲಿವರೆಗೆ ಅಂದರೆ, ಈಗ ಇಲ್ಲಿ 10ನೇ ತರಗತಿಯಲ್ಲಿ ಯಾರು ಟಾಪರ್ಸ್ ಅಂತ ಇದ್ದಾರ, ಆ ಟಾಪರ್ಸನ್ನು ಬೆನ್ನು ಹಿಡಿಲಿಕ್ಕೆ ಒಂದಷ್ಟು ವ್ಯವಸ್ಥೆ, ಅದಕ್ಕೆ ಒಬ್ಬ ಏಜೆಂಟ್, ಅದಕ್ಕೆ ಒಂದು ಕಮಿಷನ್, ಇಲ್ಲಿದ್ದವರಿಗೂ ಗೊತ್ತಿರ್ಬೋದು. ನಿಮ್ಮನ್ನು ಭೇಟಿಯಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ನೀವು ಸೋತಿದ್ದೀರೋ ಗೆದ್ದಿದ್ದೀರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಗೊತ್ತಿರ್ತದೆ. ಅದೆಲ್ಲೇ ನಿಂತಿದೆ. ಕಳೆದ ನನಗೆ ಒಂದು 3-4 ವರ್ಷದಿಂದ ಗೊತ್ತು, ಆದರೆ ಈ ವರ್ಷ ಇನ್ನೂ ಹೆಚ್ಚಾಗಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ. ಇದು ಅತ್ಯಂತ ಕೆಟ್ಟದಾದಂಥ ಒಂದು ದಾರಿ ಅಂತ ನನಗೆ ಅನಿಸ್ತದೆ. ಅವನು ನಿಮ್ಮ ಶಾಲೆ ಚೆನ್ನಾಗಿದ್ದರೆ ಬರ್ತಾನೆ ಅವನು. ಅದಕ್ಕೆ ನೀವು ಏಜೆಂಟ್ ಇಟ್ಟುಕೊಂಡು ಅದಕ್ಕೆ ಕಮಿಷನ್ ಕೊಟ್ಟು ಅವರ ತಲೆ ಹಾಳು ಮಾಡಿ ಕಲಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ಹೋಗೋಲ್ಲ, 100ಕ್ಕೆ 100 ಹೋಗೋಲ್ಲ. ನಾವು ಕಮಿಷನ್ನು ಕೊಡೋಲ್ಲ, ಅದು ಏಜೆಂಟನ್ನು ಮಾಡೋಲ್ಲ. ನಮ್ಮ ಏಜೆಂಟ್ ಯಾವುದು ಅಂತ ಕೇಳಿದರೆ, ಏಜೆನ್ಸಿ ಯಾವುದು ಅಂತ ಕೇಳಿದರೆ, ಈಗ ನಮ್ಮ ಮಕ್ಕಳು ಮಾತಾಡಿದ್ರಲ್ಲ, ಅವರೇ ನಮ್ಮ ರಾಯಭಾರಿಗಳು. ಆ ತಾಯಿಯಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಸುನೀತಾ. ಅದಕ್ಕಿಂತ ಹೆಚ್ಚು ದೊಡ್ಡ ಒಂದು ರಾಯಭಾರಿ ಯಾರು ಬೇಕು? ಅವರ ಮನಸ್ಸಿನಲ್ಲಿದ್ದಂಥ ಭಾವನೆಗಳು ಹೇಳ್ಕೊಂಡ್ರಲ್ಲ, ಅದೇ ನಿಮ್ಮ ಭಾವನೆ ಕೂಡ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅಂಥ ಶಾಲೆಯನ್ನು ಹುಡುಕಿ ಸೇರಿಸ್ತಾರೆ. ನಮ್ಮ ಶಾಲೆಯು ಅದೇ ಇರುವಂಥದ್ದು. ನಮ್ಮ ಶಾಲೆ ಏಜೆಂಟ್ಗಳು ಯಾರು, ಪ್ರಚಾರಕರು ಯಾರು ಅಂತ ಕೇಳಿದರೆ, ನೀವು ಯಾರ್ಯಾರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಈ ಚಿಂತನೆಯನ್ನು ಮುಂದುವರಿಸಬೇಕು ಅಂತ ಇಲ್ಲೆಲ್ಲೋ ಒಂದು ದಾರಿಯಲ್ಲಿ ಎಡುತ್ತಾ ಇದ್ದೇವೆ ನಾವು ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಯಾವುದೋ ಪ್ರಚಾರಕ್ಕೆ ಬಿದ್ದು ಇನ್ನೆಲ್ಲಿಗೂ ಹೋಗಿ ಏನೋ ಆಗಿ, ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ಸಂಸ್ಥೆಗಳಿಂದ ಬೇರೆ ಸಂಸ್ಥೆಗಳಿಗೆ ಹೋದವರು ತಪ್ಪು ಹಿಡಿಬೇಡಿ, ಭಾರಿ ದೊಡ್ಡ ಯಶಸ್ಸು ಗಳಿಸಿದ್ದಾರೆ ಅಂತಿಲ್ಲ. ನಾವು ಗಳಿಸಿದ್ದೇವೆ, ನಮ್ಮ PUC ಗಳಿಸಿದ್ದಾರೆ. ಕೆಲವರು ಹೇಳ್ತಾರೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಶಾಲೆಯಿಂದ ಮಾರ್ರೆ, ಸುಮ್ಮನೆ ಅಲ್ಲಿಗೆ ಕಳಿಸೋದು, ಅಲ್ಲಿ ನಿಮ್ಮನ್ನು ಯಾರು ಗುರುತು ಇಡ್ತಾರೆ, ಹೀಗೆ ಅಸಂಬದ್ಧ ಸಂಗತಿಗಳನ್ನು ಮಾತಾಡ್ತಾರೆ. ನಮ್ಮ ಶಾಲೆಯಲ್ಲಿ 1000 ಮಕ್ಕಳಿದ್ದರೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಅಧ್ಯಾಪಕರು ಇದ್ದಾರೆ, ಅಷ್ಟೇ ಸಂಖ್ಯೆಯಲ್ಲಿ ತರಗತಿಗಳು ಇದೆ. ನಮ್ಮ ಹತ್ರ ವ್ಯವಸ್ಥೆ ಇದೆ, ನಮ್ಮ ಹತ್ರ ಇಲ್ಲದೆ ಹೋದದ್ದಲ್ಲ ನಮ್ಮ ಹತ್ರ. ಅವರಿಗೆ ಅಷ್ಟು ಸಂಖ್ಯೆ ಬರಲಿಲ್ಲ, ಅದಕ್ಕೋಸ್ಕರ ಅದನ್ನು ಪ್ರಚಾರ ಮಾಡಿದರು. ಇಂಥ ಕೆಟ್ಟ ಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಮಾನಸಿಕತೆಯೇ ಹಾಳಾಗಿ ಹೋಗುವಂಥ ಸಂದರ್ಭಗಳು ನೋವು ನನಗೆ ತುಂಬ ದುಃಖ ಇದೆ ನನಗೆ. ಯಾಕೆಂದರೆ ರಾಷ್ಟ್ರವನ್ನು ಮತ್ತೆ
ಕಟ್ಟುವಂಥ ಕೆಲಸದಲ್ಲಿ ನಾವು ತೊಡಗಿಕೊಂಡವರು. ನರೇಂದ್ರ ಮೋದಿಯವರು ಯಾವಾಗಲೂ ಹೇಳ್ತಾರಲ್ಲ, ಇವರು ಮಾತಾಡುವಾಗ ಅದನ್ನು ಹೇಳಿದರು, ಹಿಂದುತ್ವದ ಚಿಂತನೆ ಆಧಾರದ ಮೇಲೆ. ಹಿಂದುತ್ವ ಯಾವಾಗಲೂ ಈ ಕೆಟ್ಟ ದಾರಿಯಲ್ಲಿ ಹೋಗಲಿಕ್ಕೆ ಯಾರನ್ನು ಪ್ರಚೋದನೆಗೊಳ್ಳೋದಿಲ್ಲ, ಯಾರಿಗೂ ಬೆಂಬಲ ಕೊಡೋದಿಲ್ಲ. ಅದಕ್ಕೋಸ್ಕರ ಅಂಥ ಒಂದು ಈ ಕ್ಷೇತ್ರದಲ್ಲಿ ಮಕ್ಕಳನ್ನು ದಾರಿ ತಪ್ಪಿಸುವಂಥ ಹೆತ್ತವರು ಬಿಡಿ, ನಾನು ಅವರ ಬಗ್ಗೆ ತುಂಬ ಯೋಚನೆ ಮಾಡ್ತೇನೆ. ಮಕ್ಕಳು ಯಾರಿದ್ದಾರೆ, ಮಕ್ಕಳು ನಮ್ಮ ಸಂಸ್ಥೆಯಲ್ಲಿದ್ದರು, ಬೇರೆ ಸಂಸ್ಥೆಗೆ ಯಾಕೆ ಹೋಗ್ತೀಯಾ ಅಂತ ಕೇಳಿದರೆ, ಅದು ಮುರಾನಿಯರು ಮೊನ್ನೆ ಯಾರೋ ಬಂದು ನಾವು ಮಾತಾಡಿದ್ರು, ನಿಮಗೆ ಆ ಮಾಡ್ತೇವೆ ಈ ಮಾಡ್ತೇವೆ, ಅದು ಅರ್ಥ ಪ್ರಯೋಜನ. ಆ ಮಗುವಿನ ಮನಸ್ಸಿನ ಒಂದು ವಿಷಯ ಬಿಟ್ಟಿದೆ. ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮ್ಮ PUCಯ ಅದು ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲರ ಫ್ಯಾಕಲ್ಟಿ ಇರ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಎಲ್ಲ ರೀತಿಯ ವೈಜ್ಞಾನಿಕವಾಗಿ ವಿಜ್ಞಾನ ವಿಭಾಗ ಇರಲಿ, ಉಳಿದಂಥ ವಿಭಾಗ ಇರಲಿ, ಕಾಮರ್ಸ್ ವಿಭಾಗ ಇರಲಿ, ತುಂಬ ಚೆನ್ನಾಗಿರುವಂಥ ಒಂದು ಸಂಸ್ಥೆ. ಯಾಕಂದರೆ ನಮಗೆ ಅನುಭವ ಇದೆ. ಕಳೆದ ಒಂದು 60 ವರ್ಷದ ಅನುಭವದ ಆಧಾರದ ಮೇಲೆ ನಾವು ಅದನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದೇವೆ. ಅಂಥ ಸಂಸ್ಥೆ ನಮ್ಮದು. ಮತ್ತು ರಾಷ್ಟ್ರೀಯ ಚಿಂತನೆಯನ್ನು ಬಿಟ್ಟು ನಾವು ಯೋಚನೆ ಮಾಡಿಲ್ಲ. ಅದೆಲ್ಲವೂ ರಾಷ್ಟ್ರಹಿತಕ್ಕೆ ಇರುವಂಥದ್ದು. ಅದು ಹಂತದಲ್ಲಿ, ಅದು ಸಾಮಾಜಿಕ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಸಾಂಸ್ಕೃತಿಕ ಇರ್ಬೋದು, ಯಾವುದೇ ಸಂಗತಿಯಲ್ಲಿ ಕೂಡ ನೇರ ದೃಷ್ಟಿ ಇಟ್ಟುಕೊಂಡಿರುವಂಥ ಒಂದು ಸಂಸ್ಥೆ. ಇದು ನಿಮ್ಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಲಗಿತ್ಲಗಿ ಮಾಡುವಂಥ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ದಾರಿ ತಪ್ಪಿದ್ದಾರೆ. ಈಗ ಹೇಳ್ತಾ ಇರುವಂಥ ಜನಗಳು ಯಾರ್ಯಾರು ಮಾತಾಡಿದ್ದಾರೆ, ಅವರೆಲ್ಲರೂ ಕೂಡ ಸ್ವಲ್ಪ ದಾರಿ ಎತ್ಲಾಗಿ ಆಯಾ ಸಂದರ್ಭಕ್ಕೆ ಇವರು ಕಮಿಷನ್ ಕೊಟ್ಟಿರ್ತಾರೆ, ಇವರಿಗೂ ಬೇರೆ ಸಂದರ್ಭದಲ್ಲಿ ಕಮಿಷನ್ ಸಿಕ್ಕಿರ್ತದೆ. ಅದಕ್ಕೋಸ್ಕರ ದಾರಿ ತಪ್ಪಿರುವಂಥ ಕೆಲಸ ಮಾಡ್ತಾರೆ. ನಾವು ಹೋಗೋದು ಹಾಗೆ, ನಾವು ನೇರ ಇರೋದು. ಯಾಕೆಂದರೆ ಒಂದೊಂದು ಮಗುವಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವನ ಮನಸ್ಸಿನಲ್ಲಿ ಕೆಟ್ಟದನ್ನು ಬಿತ್ತಬಾರದು ಅಂತ. ನಮ್ಮ ಸಂಸ್ಥೆ ಬಗ್ಗೆಯೂ ಹಾಗೆ, ನಾವು ಎಲ್ಲೂ ದಾರಿ ತಪ್ಪಿ ನೋಡಿದ್ದಿಲ್ಲ, ಭಾರಿ ನೇರ ನಡೆಯಿತು. ಯಾಕಂದರೆ ಇದೊಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರೋ ಸಂಸ್ಥೆ ಇದು. ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರುವಂಥ ಒಂದೇ ಒಂದು ಸಂಸ್ಥೆ ಇಲ್ಲಿ. ಇನ್ನೆಲ್ಲವೂ ಕೂಡ ಯಾವುದೋ ಒಬ್ಬ ವ್ಯಕ್ತಿದ್ದು, ಒಂದು ಜಾತಿದ್ದು, ಒಂದು ಕುಟುಂಬದ್ದು ಸಂಸ್ಥೆಗಳಾದರೆ, ನಮ್ಮದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರೋ ಸಂಸ್ಥೆ. ಅದು ಗೊತ್ತಿಲ್ಲ ನಿಮಗೆ ಎಲ್ಲರಿಗೂ ಕೂಡ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ದೃಷ್ಟಿಯಲ್ಲೇ ಯೋಚನೆ ಮಾಡೋದು. ಅವರೆಲ್ಲ ಅವರ ಸ್ವಂತ, ಅವರ ಕುಟುಂಬ ಅಥವಾ ಅವರ ಜಾತಿಯ ಬಗ್ಗೆ ಯೋಚನೆ ಮಾಡಿದರೆ, ನಾವು ಇಡೀ ಸಮಾಜದ ಬಗ್ಗೆ ಯೋಚನೆ ಮಾಡೋದು, ದೇಶದ ಬಗ್ಗೆ ಯೋಚನೆ ಮಾಡುವಂಥ ಸಂಸ್ಥೆ. ಅದಕ್ಕೋಸ್ಕರ ಇಂಥ ಸಂಸ್ಥೆಯಲ್ಲಿ ಕಲಿತವರು ತುಂಬ ಜನ ತುಂಬ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಧನೆ ಭಾರಿ ದೊಡ್ಡದು. ನಿಮ್ಮ ಸಾಧನೆ ನಾನು ಕಡಿಮೆ ಮಾಡ್ತಾಯಿಲ್ಲ. ಕೆಲವರು ನಾನು ಪತ್ರಿಕೆಯಲ್ಲಿ ಓದಿದ್ದೀವಿ, ಅದನ್ನು ನೀವು ನಾನು ದಿನ ಏನೇನು ಪಾಠ ಮಾಡ್ತಾಯಿದ್ದೆ ಅದನ್ನು ದಿನ ಓದಿ ಮುಗಿಸ್ತಾಯಿದ್ದೆ. ತುಂಬ ಜನ ಹೇಳ್ಕೊಂಡಿದ್ದಾರೆ, ಇಲ್ಲಿ ಅದರಲ್ಲಿರ್ಬೋದು, ನಾನು ಯಾವುದೇ ಟ್ಯೂಷನ್ಗೆ ಹೋಗಲಿಲ್ಲ, ನಾನೇ ಕಲ್ತಿರುವಂಥದ್ದು ಅಂತ ಹೇಳುವಂಥವರು ಅನೇಕ ಜನ. ಸಾಧನೆ ಒಂದು 600 ಅದರ ಆಸುಪಾಸಿಗೆ ಹೋಗುವುದೇನು ಅಷ್ಟು ಸುಲಭದ ಸಂಗತಿ ಅಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನ ಒಂದು ಕಂಟಿನ್ಯೂಸ್. ಇದು ನಿಮ್ಮದು ಯೋಚನೆ 8ನೇ ತರಗತಿಯಲ್ಲೇ ಇದ್ದಿರ್ಬೋದು. 8ನೇ ತರಗತಿಯಲ್ಲೇ ನಾನು 10ನೇ ತರಗತಿಗೆ ಹೋಗಬೇಕಾದ್ರೆ ನಾನೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಇರ್ಬೋದು. ಅದಕ್ಕೆ ಪೂರಕವಾಗಿ ನಿಮ್ಮ ತಂದೆ ತಾಯಿನೋ ನಿಮ್ಮ ಬಂಧುಗಳ ಅವರು ಕೊಟ್ಟಿರ್ಬೋದು. ಅದಕ್ಕೆ ಮತ್ತೆ ಬದಿಯಿಂದ ತುಂಬ ಸಿಕ್ಕ ಅಧ್ಯಾಪಕರಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ಈ ಒಂದು ದೊಡ್ಡ ಸಾಧನೆ ನೀವು ಮಾಡಿದ್ದೀರಾ. ಇಲ್ಲಿಗೆ ನಿಲ್ಲಬೇಡಿ ಅಂತ ಮುಂದಿನ ಹೇಳಿದ್ದೆ. PUC ಇದೆ. PUCಯಲ್ಲಿ ಏನೇನು ಸಾಧನೆ ಮಾಡ್ಬೋದು ಯೋಚನೆ ಮಾಡಿ. ಅಕಸ್ಮಾತ್ ಸಣ್ಣ ಪುಟ್ಟ ವ್ಯತ್ಯಾಸ ತಲೆಬಿಸಿ ಮಾಡಬೇಡಿ. ನನಗೆ ತುಂಬ ಜನ ನೋಡಿದ್ರೆ ದುಃಖ ಆಗ್ಬಿಡ್ತಿದೆ. ಸ್ವಲ್ಪ ಕಡಿಮೆ ಮಾರ್ಕ್ ಆಯಿತು, ಕಡಿಮೆ ಮಾರ್ಕ್ ಆದ ಕೂಡಲೇ ಮುಗೀತು, ಮತ್ತು ಅವನ ಜೀವನ ಮುಗಿಯೋ ಹಾಗೆ ತಂದೆ ತಾಯಿಗಳು ಮಾತಾಡ್ತಾರೆ. ನಾನೊಂದು ಘಟನೆಯನ್ನು ಹಾಗೆ ಓದಿದ್ದೇನೆ. ಅವನಿಗೆ ಸ್ವಲ್ಪ ವರ್ಷದ ಹಿಂದೆ 85% ಮಾರ್ಕ್ ಸಿಗ್ತ ಮಗಳಿಗೆ. ತಾಯಿ ಬೈದರು, ಏನು ನಾವೆಲ್ಲ ಇಷ್ಟು ಕಷ್ಟ ಮಾಡಿ ಕೊಟ್ಟದ್ದು ಯಾಕೆ ನಿನಗೆ? ನಾಳೆ ನಿನಗೆ ಒಂದು 91% ಸಿಗ್ತಿದ್ರೆ ನಿನಗೆ ಫ್ರೀ MBBS ಸೀಟ್ ಸಿಗ್ತಾಯಿತ್ತು, ನಮ್ಮ ಹಣವನ್ನು ಖರ್ಚು ಮಾಡ್ತೀರ, ಹಾಗೆ ಹೀಗೆ. ನಾನು ಹೇಳಿದ ಅವಶ್ಯಕತೆ ಇಲ್ಲ ಅಂತ. ಆ ರೀತಿ ಯೋಚನೆ ಮಾಡುವಂಥ ಇದಿದೆ. ಅದಕ್ಕೋಸ್ಕರ ಮುಂದಿನ ವರ್ಷ ನೀವು PUCಗೆ ಹೋಗುವಂಥವ್ರು ತಲೆಬಿಸಿ ಮಾಡಬೇಡಿ. ಆದರೆ ಏನು ಓದಬೇಕಾ ಅದನ್ನು ಚೆನ್ನಾಗಿ ಓದಿ. ಯಾರ್ಯಾರು ಸಹಕಾರ ಪಡ್ಕೊಳ್ಬೇಕು ಆ ಸಹಕಾರವನ್ನು ಪಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗುವುದಾದರೆ, ರ್ಯಾಂಕ್ ಪಡೆದವರೇ ಸಮಾಜದಲ್ಲಿ ಭಾರಿ ದೊಡ್ಡ ಕೆಲಸ ಮಾಡ್ತಾರೆ ಅಂತಿಲ್ಲ. ನಾನು MBBS ಓದಬೇಕಾದ್ರೆ ನನ್ನ ಆರ್ಡಿನರಿ
ನಾನು ಫೈನಲ್ ಇಯರ್ಗೆ ಬರಬೇಕಾದ್ರೆ ಒಂದು 5 ವರ್ಷದ ಕೋರ್ಸು. ಆ ಫೈನಲ್ ಇಯರ್ಗೆ ಬರಬೇಕಾದ್ರೆ ಒಬ್ಬ ಸಿಕ್ಕಿದ ನನಗೆ ಜೊತೆಗಾರ. ಅವನನ್ನು ಕ್ಲಾಸಿಗೆ ಬಂದದ್ದು ಹೇಗೆ ಅಂದರೆ ಫೇಲ್ ಆಗಿ 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 ನನ್ನ ಕ್ಲಾಸಿಗೆ ಬಂದ. 5 ಬಾರಿ ಫೇಲ್ ಆಗಿ ನನ್ನ ಕ್ಲಾಸಿಗೆ ಬಂದ. ಹಾಗೂ ಈಗ ನನ್ನ ಒಟ್ಟಿಗೆ ಪಾಸು ಆದ. ಸರ್ ನೀವು ಯೋಚನೆ ಮಾಡಿ ಹಾಗೆ ಅಂತ. ಸುಮಾರು ಒಂದು 25-30 ವರ್ಷದ ಹಿಂದೆ ಡಾಕ್ಟರ್ ಅಲ್ವಾ, ನನ್ನ ತರಗತಿಯೊಬ್ಬ ನನ್ನ ಕ್ಲಾಸಿನ ನನ್ನ ಬೆಂಚ್ ಮೇಟಿ ಅವ ರ್ಯಾಂಕ್ ಹೋಲ್ಡರ್. ಹಾಗೆ ಒಬ್ಬ ರ್ಯಾಂಕ್ ಹೋಲ್ಡರ್ ಇದ್ದ. 5 ವರ್ಷದ ಫೈಲ್ ಆಗಿ ಬಂದವನು ನನ್ನ ಜೊತೆ ಇದ್ದ. ಸುಮಾರು ಒಂದು 25-30 ವರ್ಷ ಆಗಿರ್ಬೋದೇನೋ. ನನ್ನ ಹೆಸರು ಹೇಳೋದು, ನಾನು ರ್ಯಾಂಕ್ ಪಡೆದಿದ್ನಲ್ಲ, ಅವನ ಕ್ಲಿನಿಕ್ಕಿಗೆ ಹೋದೆ. ಒಂದು ನಮೂನೆ ನೊಣ ಹೊಡೆಯುವಂಥ ಸ್ಥಿತಿಯಲ್ಲಿ ಈ 5 ವರ್ಷದವೇ ಇದ್ದಲ್ಲ, ಅವರ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪೇಷಂಟ್ ಅನುಭವ ಬೇರೆ, ರ್ಯಾಂಕ್ ಬೇರೆ, ಜೀವನದ ಮುಂದಿನ ದಿನಗಳು ಬೇರೆ. ಅದು ರ್ಯಾಂಕಿನಲ್ಲಿ ಅಲ್ಲಿ ಪಡೀಲಿಕ್ಕೆ ಆಗ್ತದೆ ಅಂತೇನಿಲ್ಲ. ಅದಕ್ಕೆ ಸಾಮಾಜಿಕವಾಗಿ ಯೋಚನೆ ಮಾಡಿ. ಒಂದು ಕಡೆ ಬರೀ ಪುಸ್ತಕದ ಹೂಳು ಆಗಿ ಕ್ರಿಮಿಯಾಗಿ ಬದುಕಬೇಡಿ ಅಂತ. ಅದಕ್ಕೆ ಬೇಕಾದಂಥ ಶಿಕ್ಷಣ ನಾವು ಕೊಡ್ತೇವೆ ಅಂತೇಳಿ ಅವರು ಹಿಂದುತ್ವರ ಆಧಾರ ಅಂತ ಹೇಳಿದ್ರಲ್ಲ, ಇಡೀ ದೇಶದ ಚಿತ್ರ ನಾವು ಕೊಡ್ತೇವೆ. ನಮ್ಮ ದೇಶದಲ್ಲಿ ಏನೇನಾಗ್ತಾ ಇದೆ, ಹೇಗೆ ಈಗ ನಡೀತಾ ಇದೆ, ನಾವು ಯಾವುದನ್ನು ಎದುರಿಸಬೇಕಾಗ್ತದೆ. ಈಗಂತೂ ನೀವು ಮೊನ್ನೆ ನೋಡಿರ್ಬೋದು, ಕಾರ್ಪೊರೇಟ್ ಲೋಜಿಯಾದಂಥ ಒಂದು ಶುರುವಾಗಿದೆ. ಹೊಸತು ಅಥವಾ ನಮಗೆ ಗೊತ್ತಾಗಿರೋದು ಹೊಸತಾನ ಗೊತ್ತಿಲ್ಲ. ಅಲ್ಲಿವರೆಗೆ ತಲುಪಿದೆ. ಏನು ಕಲ್ತಂಥವ್ರು IT-BT ಇದರಲ್ಲಿ ಕೂಡ ಜೀವನದಲ್ಲಿ ಸೋತೋದವರು. ಅಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮಗೆ ನಿರಂತರ ನಮ್ಮ ಚಿಂತನೆ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಮಾರ್ಕ್ ಒಂದು ಕಡೆಯಲ್ಲಿ ಸಾಮಾಜಿಕವಾಗಿ ಏನೇನು ಆಗ್ತಾ ಇದೆ ಅದನ್ನು ತಿಳ್ಕೊಂಡು ಬೆಳಿಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅದನ್ನು ತಿಳ್ಕೊಳ್ಳಿ. ನಿಮಗೆ ಏನೇನು ಬೇಕೋ ಅದೆಲ್ಲ ಸಹಕಾರ ನಮ್ಮ ಕಡೆಯಿಂದ. ನೀವು ವಿವೇಕಾನಂದ PUCಗೆ ಬಂದು ಸೇರಿತು ಅಂತಾದರೆ ನಿಮಗೆ ಅದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕೊಡುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಅದೇ ರೀತಿ ನಿಮ್ಮನ್ನು ಬೆಳೆಸಿ ನೀವು ಮುಂದೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನಿಮ್ಮ ತಾಲೂಕಿಗೆ, ಕಲಿತಂಥ ಸಂಸ್ಥೆಗೆ ಎಲ್ಲದಕ್ಕೂ ಕೂಡ ಒಂದು ಹೆಸರು ತರುವಂಥ, ಒಳ್ಳೆಯ ಹೆಸರು ತರುವಂಥ ಒಂದು ಸ್ಥಾನಕ್ಕೆ ನಿಮ್ಮನ್ನು ಕೊಂಡೋಗುವಂಥ ಭರವಸೆಯೊಂದಿಗೆ ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾತನಾಡಿಸ್ತೇನೆ. ಒಂದೇ ಮಾತು. ಬಹುಶಃ ಈ ಸಂಸ್ಥೆಯಲ್ಲಿ ನಾನು ಇಲ್ಲಿ ಬಂದದ್ದು ಶುರುವಿಗೆ ಹಾಗೆ ಮಾತಾಡುವಂತಾಯಿತು. ಹಾಗೆ ಒಂದು ನಿಮಿಷ ಅಧ್ಯಕ್ಷರ ಅಪ್ಪಣೆ ಕೇಳಿ ನಾನು ಆ್ಯಕ್ಚುಲಿ ಈ ಕಾರ್ಯಕ್ರಮ ಕೊನೆ ಆಗಬೇಕಿತ್ತು ಸರ್, ನಿಮ್ಮಲ್ಲಿ ಕ್ಷಮಿಸ್ತೇನೆ. ಸೊ ಮಾತಾಡಬೇಕು ಅಂತಾಯಿತು. ಹಾಗೆ ತಾವೆಲ್ಲರೂ ಮಾತಾಡುವಾಗ ನನಗೊಂದು ನಿಮಿಷ ಮಾತಾಡಬೇಕಂತಾಯಿತು. ಸೊ ಹಾಗಾಗಿ ಬಹುಶಃ ನಮ್ಮ ಪುತ್ತೂರು ತಾಲೂಕಿಗೆ ನನ್ನ ನೋಡೆಲ್ ಅಧಿಕಾರಿ ಆದ ನಂತರ 2000 ಕೊರೋನಾ ಸಂದರ್ಭದಲ್ಲಿ ನಾನು ಬಂದದ್ದು ನೋಡೆಲ್ ಅಧಿಕಾರಿಯಾಗಿ. ಸೊ ಆ ಸಂದರ್ಭದಲ್ಲಿ ಫಲಿತಾಂಶದ ಬಗ್ಗೆ ನಾವು ಮಂಗಳೂರಿನಲ್ಲಿ ಒಂದು ಸಭೆ ನಡೆದಿತ್ತು. ನಮ್ಮ ಇವರು ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರ ಒಂದು ಸಭೆ ನಡೆದಿತ್ತು. ಬಹುಶಃ ಅವರು ಅವತ್ತೆಲ್ಲ ಆ ಒಂದು ಸಭೆಯಲ್ಲಿ ತುಂಬ ಚರ್ಚೆಯಾಗಿತ್ತು. ಸೊ ಅಲ್ಲಿ ನಮ್ಮ ಪುತ್ತೂರಿನ ಇದು ಸಾಧನೆ ಏನು ಅಂತೇಳಿ ಅವರು ಗುರಿಯನ್ನು ಹೇಳಿದರು. ಆಗ ನಾವು ನಿಂತುಕೊಂಡು ನಾನೊಂದು ನಮ್ಮ ಪ್ಲ್ಯಾನನ್ನು ಹೇಳಿದ್ದೆವು. ಸರ್, ನಮ್ಮಲ್ಲಿ 100ಕ್ಕೆ 100 ಇದು ಫಲಿತಾಂಶ ಏನಿಲ್ಲ, 100ಕ್ಕೆ 100 ನಾವು ತಯಾರಿ ಮಾಡಿದ್ದೇವೆ ಸರ್, ನಾವು ಗರಿಷ್ಠ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರಿಗೆ ಖುಷಿ ಆಯಿತು. ಮಾತಾಡುವಾಗ ಪಾಸಿಟಿವ್ ಆಗಿ ಮಾತಾಡಿದೆ. ಆಯಿತು ಅಂತ ಹೇಳಿದರೆ ಅದರ ನಂತರ ನಾವು ಬಂದದ್ದು ಆ ವರ್ಷ 100% ಬಂತು ದೇವರ ದಯೆಯಿಂದ. ಅದು ಏನೇ ಇರಲಿ ಹಾಗೆ ಅಂತೇಳಿ ಗುಣಮಟ್ಟದಲ್ಲಿ ನಾವೇನು ಕೆಳಗೆ ಹೋಗಲಿಲ್ಲ. ಎಲ್ಲರೂ ಹೇಳ್ತಾರೆ ನಾವು 100% ಅಂತ ಹೇಳಿದರೆ ಗುಣಮಟ್ಟ ನಮ್ಮದು ಇತ್ತು. ಆ ಸಂದರ್ಭದಲ್ಲಿ ಕೂಡ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ದೊಡ್ಡಾಯಿತು. ನಂತರ ನಾವು ನೆಕ್ಸ್ಟ್ ಇಯರ್ 89% ಬಂತು, ನೆಕ್ಸ್ಟ್ 92 ಬಂತು, ನೆಕ್ಸ್ಟ್ 94 ಬಂತು, ಲಾಸ್ಟ್ ಇಯರ್ 94 ಬಂತು. ಈ ವರ್ಷಕ್ಕೆ 98ಗೆ ನಾವು ಜಂಪ್ ಹೊಡೆದಿದ್ದೇವೆ. ಸೊ ಹಾಗಾಗಿ ಇದನ್ನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ಏನಿಲ್ಲ, ನಮ್ಮ ಪುತ್ತೂರು ತಾಲೂಕಿನ ರಿಸಲ್ಟನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ ಎಲ್ರಿಗೂ ಅಪ್ರಿಷಿಯೇಟ್ ಆಗಲಿ ಹೇಳುವ ದೃಷ್ಟಿಯಿಂದ ಹೇಳಿದ್ದು ಮಾತ್ರ ಅಲ್ಲದೆ, ನಾವು ಗುರಿ ಇಟ್ಟುಕೊಂಡು ಅದು 100ಕ್ಕೆ 100 ಯಾಕೆ ಅಂತ ಹೇಳಿದ್ದು ಅಂದರೆ ಫಸ್ಟಿಗೆ ನಮ್ಮ ಲೋಕೇಶ್ SRBO ಇದ್ದರು, ನಿಮಗೆ ಗೊತ್ತಿರ್ಬೋದು. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಹೇಳುವಂಥದ್ದು ಅದೇ, ಯಾಕೆ 100ರಲ್ಲಿ 100ಕ್ಕೆ 100 ಅಂತ ಹೇಳ್ತೇನೆ, 100% ಅಂತಲ್ಲ, ನಮ್ಮ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಬೇಕು ಹೇಳುವಂಥ ದೃಷ್ಟಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ಹಾಗೆ ಹೇಳುವಾಗ ಅರ್ಥ ಆಗ್ತದೆ ಮಕ್ಕಳಿಗೆ. ಸೊ ಎಲ್ರಿಗೂ ಕೂಡ ಅರ್ಥ ಆಗ್ತದೆ. 100% ಹೇಳಿದ ತಕ್ಷಣ ಸಿಟ್ಟು ಬರ್ತದೆ.
ಸೊ ಹಾಗಾಗಿ ಇದೇ ಮಾನದಂಡ ಇಟ್ಕೊಂಡು ಇವತ್ತಿಗೂ ಕೂಡ ನಮ್ಮದು ಸಾಧನೆ ನಮಗೆ ಸಮಾಧಾನ ಇಲ್ಲ. ಯಾಕಂತ ಹೇಳಿದರೆ 88 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಇಡೀ ತಾಲೂಕಿನಲ್ಲಿ. ಸೊ ಆ 88 ವಿದ್ಯಾರ್ಥಿಗಳು ಕೂಡ ಕೇವಲ 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಫೇಲ್ ಆದವರು. ಸೊ ಎಲ್ಲ ಮಕ್ಕಳು ಕೂಡ ಸಣ್ಣ ರೇಂಜಿಂದ ಫೇಲ್ ಆಗಿದ್ದಾರೆ ಸರ್. ಇವರೆಲ್ಲ ಕೂಡ ಈ ಮರುಮೌಲ್ಯಮಾಪನದಲ್ಲಿ ಪಾಸ್ ಆಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಸೊ ಹಾಗಾಗಿ 100ಕ್ಕೆ 100 ಬರ್ಬೋದು ಅಂತ ಹೇಳ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಮುಖ್ಯ ಶಿಕ್ಷಕರು ಇರ್ಬೋದು, ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು, ಬಹುಶಃ ಸರ್ ಹೇಳಿದ ಹಾಗೆ ನಾವು ಬರೀ ಅಂಕ ಮಾತ್ರ ಪಡೆಯುವಂಥದ್ದಲ್ಲ, ಅಂಕದೊಟ್ಟಿಗೆ ಕಠಿಣ ದುಡಿಮೆ ಬೇಕು. ಮತ್ತು ನಾವು ನಮ್ಮ ಮೂಲ, ನಮ್ಮ ಮನೆ, ನನ್ನ ತಾಯಿ, ನನ್ನ ತಂದೆ, ನನ್ನ ಸಂಸ್ಥೆ, ನಾವೇನೇ ಹೇಳ್ತೇವೆ ಹೊರಗೆ ಹೋಗುವಾಗ ನಾವು ಪ್ರಭಾವಕ್ಕೆ ಒಳಗಾಗ್ತೇವೆ. ಕೆಲವೊಮ್ಮೆ ಒಂದು 10 ಜನ ಬೇರೆ ಜನ ಇರುವಾಗ ನಾವಲ್ಲಿ ಸೇರುವಾಗ ಪ್ರಭಾವಕ್ಕೆ ಒಳಗಾಗಿ ಏನು ಮಾಡ್ತೇವೆ, ನಮ್ಮ ಸಂಸ್ಥೆಯನ್ನು ನಾವು ಕೂಡ ದೂರಿಕೊಂಡು ಹೋಗ್ತೇವೆ. ಇದು ಆಗಬಾರ್ದು. ನಾವು ಇಲ್ಲಿ ಹೊಗಳೋದು, ನಾವು ಹೊರಗೆ ಹೋಗಿ ಇನ್ನೊಂದು ಹೇಳೋದು, ಯಾವುದಕ್ಕೂ ನಾವು ಸ್ಪಷ್ಟತೆ ನೇರವಾಗಿ ಹೇಳಬೇಕು. ಅಥವಾ ನಾವು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಪುರಾಣಗಳ ಬಗ್ಗೆ ನಾವು ಸ್ವಲ್ಪ ಏನು ವ್ಯತಿರಿಕ್ತವಾಗಿ ಮಾತಾಡಿ ಹೋಗುವಂಥದ್ದು. ನೀನೇನು ಮಾತಾಡ್ತೇವೆ ಅಂದರೆ ನಿನ್ನ ರಾಮಾಯಣ ಏನು ಅಂತೇಳಿ, ಅಂದರೆ ಈ ರೀತಿಯ ಪದಗಳು ತುರುಕಿಸಿಕೊಂಡು ಹೀಗೆ ಆಗಿದೆ. ಬಹುಶಃ ಈ ಎಲ್ಲ ಸಂಸ್ಥೆಗಳಲ್ಲಿ ಎಲ್ರಿಗೂ ಗೊತ್ತಿದೆ. ಬಹುಶಃ ಅದನ್ನು ನಾನು ಹೇಳಬೇಕಾಗಿಲ್ಲ. ನಾನು ತಾಲೂಕಿನ ಪ್ರತಿ ಎಲ್ಲ ಶಾಲೆಗಳಿಗೆ ಹೋದರೂ ನಾನು ಇದನ್ನೇ ಹೇಳ್ತೇನೆ ಎಲ್ಲ ಕಡೆ ಮಕ್ಕಳಿಗೆ. ಒಂದು ಎಲ್ಲ ಧರ್ಮ, ಎಲ್ಲ ಮತದವರಿಗೂ ಕೂಡ ನಾನು ಹೇಳುವಂಥದ್ದು ಇದ್ದೇನೆ. ನಮ್ಮ ಹಿಂದೂ ಧರ್ಮ ಅಂತ ಮಾತ್ರ ಹೇಳುವಂಥದ್ದಲ್ಲ, ಈ ಮಣ್ಣಿನ ಗುಣ ಏನಿದೆ, ಈ ಮಣ್ಣಿನ ಸಂಸ್ಕೃತಿ ಏನಿದೆ, ಅದಕ್ಕೆ ಪೂರಕವಾಗಿ ನಾವು ಬದುಕಬೇಕು ಹೇಳುವಂಥದ್ದು. ನಾವು ಎಲ್ಲಿ ಹೋದರೂ ನನ್ನ ಮೂಲ ನಾನು ಬಿಡಬಾರ್ದು, ನನ್ನ ಮೂಲ ಸಂಸ್ಕೃತಿ ಅನ್ನೋದು ನನ್ನ ತಲೆಯಲ್ಲಿ ಇರಬೇಕು ಹೇಳುವಂಥದ್ದು. ಸೊ ಇಷ್ಟನ್ನು ಎಲ್ಲ ಮಕ್ಕಳಿಗೆ ಹೇಳೋದು. ಮುಂದೆ ಕೂಡ ನೀವು ಅಷ್ಟೇ ಎಲ್ಲಿ ಕೂಡ ಹೇಳಿ. ಈಗ ಸರ್ ಹೇಳಿದ್ರಲ್ಲಿ ಯಾವುದೋ ಒಂದು ಜಿಹಾದ್ನದು ನನ್ನ ಗಮನದಲ್ಲಿ ನಾನು ನೋಡಲಿಕ್ಕೆ ಹೋದರೆ ಅದು ಹಿಂದೆಯಿಂದಲೇ ಇದೆ ಸರ್. ಆದರೆ ಅದು ಗೊತ್ತಾಗೋದಿಲ್ಲ. ಒಟ್ಟಿಗೆ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಥರನೇ ಇರ್ತಾರೆ, ಆದರೆ ಮಕ್ಕಳ ಮೇಲೆ ಅಷ್ಟು ಅದು ಪ್ರಭಾವ ಆಗಿ ಹೋಗಿ ಅವರಿಗೆ ಎಲ್ಲಿದ್ದೇವೆ ಅಂತಲೇ ಗೊತ್ತಾಗೋದಿಲ್ಲ ಸರ್. ಸೊ ಆ ರೀತಿಯ ಒಂದು ಇದು. ಆದರೆ ನಾವು ನನ್ನ ಮನೆ, ನನ್ನ ತಾಯಿ, ನನ್ನ ತಂದೆ ಹೇಳುವಂಥದ್ದು ದೃಢವಾಗಿ ನನ್ನಲ್ಲಿ ಇದ್ದರೆ ಮಾತ್ರ ಖಂಡಿತ ಅದು ಬಗ್ಗಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ ಕೂಡ ಫಲಿತಾಂಶ ಈ ಶಾಲೆಯಲ್ಲಿ ಬಹುಶಃ ಇನ್ನೊಂದು ನಮ್ಮ ತಾಲೂಕಿನಲ್ಲಿ 2 ಫೇಲ್ ಆದವರು ಅಂತ ಕಾಣ್ತದೆ. ಅವರು ಕೂಡ 1-2 ಮಾರ್ಕಿಗೆ ಫೇಲ್ ಆದವರು. ಸೊ ಅವರು ಕೂಡ ಪಾಸ್ ಆಗ್ತಾರೆ ಸಕೀರಣ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾನೆ. ಯಾಕಂದರೆ ಎಲ್ಲ ಫ್ಯಾಷನ್ ಆಗಿ ಹೋಗಿದೆ ಈಗ ಈ ರಿಸಲ್ಟ್ ಬಂದ ಮೇಲೆ. ಒಳ್ಳೆ ರಿಸಲ್ಟ್ ಬಂದಿದೆ, ಆದರೆ ಗುಣಮಟ್ಟ ಏನು ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದು. ಇಡೀ ರಾಜ್ಯದಲ್ಲಿ ಹೇಗುಂಟು ಗೊತ್ತಿಲ್ಲ ನನಗೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಪುತ್ತೂರಿನದೀಗ ಹೇಳಿದೆ ನಾನು. ನಮ್ಮ ಪುತ್ತೂರು ತಾಲೂಕಿನಲ್ಲಿ 82 ಹೈಸ್ಕೂಲ್ಗಳಿವೆ. 82 ಹೈಸ್ಕೂಲ್ಗಳು ಕೂಡ ಎ ಗ್ರೇಡ್ನಲ್ಲಿ ಎ ಶ್ರೇಣಿಯನ್ನು ಗಳಿಸಿ ಅತ್ಯುತ್ತಮವಾಗಿ ಪಾಸಾಗಿವೆ ಎಲ್ಲ. ಇದು ಫಸ್ಟ್ ಟೈಮ್ ರೆಕಾರ್ಡ್ ಇದು ಈ ನಮ್ಮ ವರ್ಷದ್ದು. ಸೊ ಇದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಸರ್ ಅವರು ಕೂಡ ಹೇಳಿದರು, ನಮ್ಮ ಸ್ವಲ್ಪ ಸ್ಥಾನಗಳಲ್ಲಿ ಏರುಪೇರುಗಳಾಗಿದೆ, ಅದರಲ್ಲಿ ಏನು ಹೇಳಲಿಕ್ಕಿಲ್ಲ. ಆದರೆ ನಾನು ಹೇಳಿದೆ ಸರಿ ಕೂಡ, ಸರ್ ಸ್ಥಾನಗಳು ಏರುಪೇರು ಇರಲಿ, ಆದರೆ ನಮ್ಮ ರಿಸಲ್ಟ್ 94 ಇದ್ದದ್ದು 98 ಹೋದದ್ದು ನಿಮ್ಮ ಅವಧಿಯಲ್ಲಿ ಅಲ್ಲ ಸರ್ ಅಂತೇಳಿ. ಸೊ ಹಾಗಾಗಿ ಅವರು ಕೂಡ ಹೇಳಿದರು ಮಾಲಿಂಗೇಶ್ವರ ಆಶೀರ್ವಾದ ಇರ್ಬೋದು ಅಂತ ಹೇಳೋದು. ಅಂದರೆ ನಮ್ಮ ದೈವತ್ವ, ನಮ್ಮ ಏನೇನಿದೆ, ನಮ್ಮ ಶಕ್ತಿಗಳನ್ನು ನಾವು ನಂಬಿದರೆ ಖಂಡಿತ ಯಶಸ್ವಿ ಆಗ್ತದೆ. ಪ್ರಾಮಾಣಿಕತೆ, ವಿಶ್ವಾಸ, ತ್ಯಾಗ, ಧೈರ್ಯ ಇವೆಲ್ಲವೂ ಇದ್ದರೆ ಖಂಡಿತ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಅವಕಾಶಕ್ಕಾಗಿ ಧನ್ಯವಾದ. ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ನಮ್ಮ ಸಾಧನೆ ಏನು, ಕನ್ನಡ ಮಾಧ್ಯಮದಲ್ಲಿ ಸಾಧನೆ ಏನು, ಆಂಗ್ಲ ಮಾಧ್ಯಮದಲ್ಲಿ ಸಾಧನೆ ಏನು, ಪಟ್ಟಣ ಪ್ರದೇಶದ ಶಾಲೆಗಳ ಸಾಧನೆ ಏನು, ಇದನ್ನು ಎಲ್ಲವನ್ನು ಒಂದು ಬರಹ ರೂಪದಲ್ಲಿ ಒಂದು ಪ್ರಕಟಣೆಯನ್ನು ನಾವು ಒಂದು ಮುದ್ರಿಸಿ ನಿಮಗೆ ಕೊಟ್ಟಿದ್ದೇವೆ. ದಯವಿಟ್ಟು ಇದನ್ನು ಎಲ್ಲವನ್ನು ಪುತ್ತೂರಿನ ಈ ವಿಷಯವನ್ನು ಹತ್ತೂರಿನಲ್ಲಿ ಪಸರಿಸಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ಪ್ರಥಮವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಎಲ್ಲ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು, ಹಾಗೆ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿರುವಂತಹ ವಿದ್ಯಾವರ್ಧಕ ಸಂಘದ ಎಲ್ಲ ಹಿರಿಯರು, ಪೋಷಕ ಬಂಧುಗಳು, ಮುಖ್ಯೋಪಾಧ್ಯಾಯರು, ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಓಂ ಸರ್ವೇ ಭವಂತು ಸಖಿನಃ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.